ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಅಧ್ಯಾಯ 10 ವಿಭೂತಿ ಯೋಗ. 10ನೇ ಅಧ್ಯಾಯ ಹೋಗೋ ಮುಂಚೆ ನಾವು 9ನೇ ಅಧ್ಯಾಯದಲ್ಲಿ ಎಂತೆಲ್ಲ ನಿನ್ನೆ ಮಾಡಿದೆವು ಅದನ್ನು ಸ್ವಲ್ಪ ತಿಳಿಯುವ. ಕೃಷ್ಣ ಹೇಳುವಂಥದ್ದಲ್ಲಿ ಅಂತ ಜ್ಞಾನದ ಬಗ್ಗೆ, ಕೃಷ್ಣನ ಬಗ್ಗೆ ಮತ್ತೆ ಹೇಳ್ತಾನೆ, ನಿನ್ಗೆ ನನ್ನ ಮೇಲೆ ಅಸೂಯೆ ಇಲ್ಲ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಒಟ್ಟಿಗೆ ನಾವು 9ನೇ ಅಧ್ಯಾಯದಲ್ಲಿ 1ರಿಂದ 3 ಶ್ಲೋಕ ಜ್ಞಾನದ ಬಗ್ಗೆ, ಮತ್ತೆ 4ರಿಂದ 10 ಅಚಿಂತ್ಯ, ಇನ್ಕನ್ಸೀವಬಲ್ ರಿಲೇಷನ್, ಅಚಿಂತ್ಯ ಸಂಬಂಧ, ಇನ್ಕನ್ಸೀವಬಲ್, ಮತ್ತೆ 11ರಿಂದ 25 ನಾನ್ ವರ್ಷಿಪ್, ಅಂದ್ರೆ ಅಲ್ಲಿ ಬೇರೆ ಬೇರೆ ದೇವತಾ ಇದೆಲ್ಲ ಬರ್ತದೆ. ಮತ್ತೆ 26ರಿಂದ 34 ಗ್ಲೋರೀಸ್ ಆಫ್ ಭಕ್ತಿ, ಅದು ತುಂಬಾ ಇಂಪಾರ್ಟೆಂಟ್. ಈ 9ನೇ ಅಧ್ಯಾಯದಲ್ಲಿ 26ರಿಂದ 34 ಶ್ಲೋಕ ಅದು ತುಂಬಾ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಹಾಗೆ ಅಲ್ಲಿ ನಾವು ಗ್ಲೋರೀಸ್ ಆಫ್ ಭಕ್ತಿ ಅದನ್ನು ನಾವು ನೋಡಿದ್ದೇವೆ. ಮತ್ತೆ ಕೃಷ್ಣ ಹೇಳುವಂಥದ್ದು ಯಾರಿಗೆಲ್ಲ ಕೃಷ್ಣನನ್ನು ಅರ್ಥ ಮಾಡಬೇಕು, ಅವರಿಗೆ 2 ಅರ್ಹತೆ ಇರಬೇಕಂತೆ. ಎಂತ? ಅವರು ಭಕ್ತಿಯಲ್ಲಿ ಇನ್ಕ್ಲೈನ್ ಆಗಿರ್ಬೇಕು, ಮತ್ತೆ ಇನ್ನೊಂದು ಅಸೂಯೆಯಿಂದ ಆಚೆ ಇರಬೇಕು. ಫ್ರೀ ಫ್ರಮ್ ಎನ್ಮಿ, ಡಿವೋಷನ್ ಇನ್ಕ್ಲಿನೇಷನ್, ಇದು 2 ಅರ್ಹತೆ. ದೋಸ್ ಪೀಪಲ್ ಹೂ ವಾಂಟ್ ಟು ನೋ ಅಬೌಟ್ ಕೃಷ್ಣ ಸೇಸ್, ಯಾರಿಗೆಲ್ಲ ಕೃಷ್ಣ ಅರ್ಥ ಮಾಡಬೇಕು ಅವರಿಗೆ ಈ 2 ವಿಷಯ ಇರಬೇಕು. ಒಂದು ಭಕ್ತಿಯಲ್ಲಿ ಇನ್ಕ್ಲಿನೇಷನ್ ಇರಬೇಕು, ಮತ್ತೆ ಇನ್ನೊಂದು ಅಸೂಯೆಯಿಂದ ಫ್ರೀ ಆಗಿರಬೇಕು. ಫ್ರೀ ಫ್ರಮ್ ಎನ್ಮಿ ಅಂಡ್ ಡಿವೋಷನ್ ಇನ್ಕ್ಲಿನೇಷನ್. ಈಗ ಕೆಲವರು ಕೇಳ್ಬೋದು, ನಾವು ಯಾಕೆ ಕೃಷ್ಣನ ಈ ಮಾತನ್ನು ಕೇಳಬೇಕು? ಕೃಷ್ಣನಲ್ಲಿ ಹೇಳ್ತಾನೆ 2 ವಿಷಯ, ಅಸೂಯೆಯಿಂದ ಮುಕ್ತರಾಗಿರ್ಬೇಕು, ಮತ್ತೆ ಭಕ್ತಿಯಲ್ಲಿ ಸ್ವಲ್ಪ ಫೇತ್, ಶ್ರದ್ಧೆ ಇರಬೇಕು. ಅದು ಕೆಲವರು ಕೇಳ್ತಾರೆ, ಯಾಕೆ ನಾವು ಕೃಷ್ಣನ ಮಾತಿಗೆ ನಾವು ನಂಬಿಕೆ ಹಾಕಬೇಕು? ಆಕ್ಚುಲಿ ಪ್ರಭುಪಾದ ಹೇಳುವಂಥದ್ದು, ನಂಬಿಕೆ ಅದು ಬಾಗಿಲಿದ್ದ ಹಾಗೆ, ಅಲ್ಲಿಂದ ನಾವು ಎಂಟ್ರಿ ಆಗುವಂಥದ್ದು. ಯಾವುದಕ್ಕೆ? ಈ ಜ್ಞಾನಕ್ಕೆ. ಈಗ 9ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನಿಗೆ ಬೇರೆ ಬೇರೆ ವಿಷಯ ಜ್ಞಾನ ಕೊಡ್ತಾನೆ, ನಾಲೆಜ್ ಅಂಡ್ ವಿಸ್ಡಮ್. ಮತ್ತೆ ಇದು ಸೆಂಟಿಮೆಂಟಲ್ ಫೇತ್ ಅಲ್ಲ. ಹೆಚ್ಚಿನವರು ಹೇಳ್ತಾರೆ, ನೀವು ಭಕ್ತಿಮಂತದವರು ಅಂದ್ರೆ ಸೆಂಟಿಮೆಂಟಲಿಸ್ಟ್ ಅಲ್ಲ. ಸೆಂಟಿಮೆಂಟಲ್ ಫೇತ್ ಅಲ್ಲ, ಇಟ್ ಇಸ್ ಅ ಲಾಜಿಕಲ್ ಫೇತ್. ಪ್ರೊಪೋಸ್ ಲಾಜಿಕ್ ಆಗಿ ತುಂಬಾ ಪ್ರೂವ್ ಮಾಡಿದ್ದಾರೆ. ಬಿಗಿನಿಂಗ್ ನಾವು ಸ್ವಲ್ಪ ನಂಬಿಕೆ ಹಾಕಬೇಕು, ಮತ್ತೆ ಗ್ರಾಜುವಲಿ ನಮಗೆ ಹಂತ ಹಂತವಾಗಿ ನಮಗೆಲ್ಲವೂ ಗೊತ್ತಾಗ್ತಾ ಬರ್ತದೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೇನೆ, ಎಕ್ಸಾಂಪಲ್ ನಿಮಗೆ ಅರ್ಥ ಆಗ್ಬೋದು. ನೋಡಿ, ಈಗ ನಿಮ್ಮ ಮಗ ಯಾರಾದರೂ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಬೇಕು, ನೀವು ಕಾಲೇಜಿಗೆ ಸೇರಿಸ್ತೀರಿ. ಅಲ್ಲಿ ಒಂದು ಬುಕ್ ಕೊಡ್ತಾರೆ. ಬುಕ್ ಕೊಡುವಾಗ ನಿಮ್ಮ ಮಗ ಅಂತ ಹೇಳ್ತಾನೆ, ನನಗೆ ಬುಕ್ಕಿನ ಮೇಲೆ ನಂಬಿಕೆ ಇಲ್ಲ, ಮತ್ತೆ ಯಾವ ಟೀಚರ್ ಮೇಲೆ ನಂಬಿಕೆ ಇಲ್ಲ. ನೀವು ಕಾಲೇಜಿಗೆ ಸೇರಿದ್ದೀರಿ, ಕಾಲೇಜ್ ಸೇರಿದ ಮೇಲೆ ಅವ್ರು ಕೊಟ್ಟ ಪುಸ್ತಕವನ್ನು ಓದಬೇಕು. ಟೀಚರ್ ಯಾರು, ಲೆಕ್ಚರರ್ಸ್ ಯಾರು ಕಲಿಸ್ತಾರೆ ಅವ್ರನ್ನ ನಂಬಬೇಕು. ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಮಾಡ್ತೇನೆ, ನಿಮ್ಮ ಮಗ ಹೇಳ್ತಾನೆ ನಾನು ಇದನ್ನು ರಿಸರ್ಚ್ ಮಾಡ್ತೇನೆ, ಎಲೆಕ್ಟ್ರಿಸಿಟಿ ಎಂತ ಅಂತ ನಾನು ಫೈಂಡ್ ಔಟ್ ಮಾಡಿದೆ. ಎಲೆಕ್ಟ್ರಿಸಿಟಿ ಆಲ್ರೆಡಿ ರಿಸರ್ಚ್ ಆಗಿದೆ. ಈ ರೀತಿ ನಾವು ಮಾಡ್ಲಿಕ್ಕೆ ಆಗ್ತದೆ? ಇಲ್ಲ. ನಾವಲ್ಲಿ ಹೋಗಿ ಟೀಚರನ್ನು ಆಕ್ಸೆಪ್ಟ್ ಮಾಡಬೇಕು, ಅವ್ರು ಕೊಟ್ಟ ಪುಸ್ತಕವನ್ನು ಆಕ್ಸೆಪ್ಟ್ ಮಾಡಬೇಕು,
ಕಾಲೇಜನ್ನು ಆಕ್ಸೆಪ್ಟ್ ಮಾಡಬೇಕು. ಮತ್ತೆ ಅದು ನಾವು ಚಂದ ಮಾಡಿ 4 ವರ್ಷ ಅಂದರೆ 8 ಸೆಮಿಸ್ಟರ್ಸ್ ಕಲಿಬೇಕು. ಮತ್ತೆ ಅದು ಕಲಿತಾದ್ಮೇಲೆ ನಮ್ಮದು ಮಾಸ್ಟರ್ಸ್ ಆದಮೇಲೆ ಮತ್ತೆ ನಾವು ಡಾಕ್ಟರ್ ಮಾಡುವಾಗ ಮತ್ತೆ ನಮಗೆ ರಿಸರ್ಚ್ ಮಾಡ್ಬೋದು. ಡಾಕ್ಟರೇಟ್ ಲೆವೆಲ್ ಆದ ಮೇಲೆ ನಮಗೆ ರಿಸರ್ಚ್ ಮಾಡ್ಬೋದು. ಅದೇ ರೀತಿ ಈ ಆಧ್ಯಾತ್ಮಿಕ ಕೂಡ ಅದು ನಮ್ಮ ಇಂಜಿನಿಯರಿಂಗ್, ಮೆಡಿಕಲ್, ಸಿ ಆಗಿ ಅಲ್ಲ, ಅದು ಮಣ್ಣಿನ ಸಬ್ಜೆಕ್ಟ್ ಅಲ್ಲ, ಇದು ಆಧ್ಯಾತ್ಮಿಕ ಸಬ್ಜೆಕ್ಟ್. ಆಧ್ಯಾತ್ಮಿಕ ಸಬ್ಜೆಕ್ಟಲ್ಲಿ ಯಾವುದೆಲ್ಲ ನಾವು ಈಗ ನಮ್ಮದು ಹೇಗಂದರೆ ದೊಡ್ಡ ದೊಡ್ಡ ಪ್ರಶ್ನೆ, ಈ ಭೌತಿಕ ಪ್ರಶ್ನೆ ಸಬ್ಜೆಕ್ಟಲ್ಲಿ ಇನ್ಸಿಗ್ನಿಫಿಕೆಂಟ್ ಪ್ರಶ್ನೆ, ಇಲ್ಲಿ ಯಾವ ಸಬ್ಜೆಕ್ಟ್ ಎಲ್ಲ ಅಂದರೆ ಹೇಗೆ ಈ ಕ್ರಿಯೇಷನ್ ಆಯಿತು. ಈಗ ನಾವು 2ನೇ ಸ್ಕಂದದಲ್ಲಿ ಭಾಗವತ ಮೇಲೆ ಅದನ್ನೇ ಕ್ರಿಯೇಷನ್ ಬಗ್ಗೆ, ಸೃಷ್ಟಿ ಬಗ್ಗೆ, ಹೇಗೆ ಈ ಯೂನಿವರ್ಸ್ ಎಮರ್ಜ್ ಆಯಿತು, ಹೇಗೆ ಜೀವಿಗಳು ಬಂದರು, ಎಲ್ಲಿಂದ ಬಂದರು, ಈ ಯೂನಿವರ್ಸ್ ಅಂತ, ಇದಕ್ಕೆಲ್ಲ ಇದು ಡೀಪ್ ಫಿಲಾಸಫಿಕಲ್ ಎನ್ಕ್ವೈರಿ. ಇದು ಭಾಗವತ ಮೇಲೆ ಈಗ ನಾವು ಸೆಕೆಂಡ್ ಕ್ಯಾಂಟೋ ಮಾಡ್ತಾ ಇದ್ದೇವೆ, ಇದರ ಬಗ್ಗೆ ಉಂಟು. ಹಾಗಾಗಿ ಇದು ಆಧ್ಯಾತ್ಮಿಕ. ಹಾಗಾಗಿ ಈ ಆಧ್ಯಾತ್ಮಿಕವನ್ನು ನಾವು ಯಾವ ರೀತಿಯಲ್ಲಿ ನಾವು ಯೋಚನೆ ಮಾಡ್ಬೋದು ಅಂದರೆ, ಒಂದು ಇನ್ಸ್ಟಿಟ್ಯೂಟ್ ಇಲ್ಲದೆ, ಈಗ ಒಂದು ಇಂಜಿನಿಯರಿಂಗ್ ಕಲಿಬೇಕಿದ್ರೆ ಇನ್ಸ್ಟಿಟ್ಯೂಟ್ ಬೇಕು. ಅಲ್ಲಿ ನಾವು ಅವ್ರು ಕೊಟ್ಟ ಪುಸ್ತಕ, ಅವರು ಅಲ್ಲಿ ಇರುವಂಥ ಲೆಕ್ಚರರ್ಸ್, ಆ ಕಾಲೇಜ್, ಇದನ್ನು ನಾವು ನಂಬಿಕೆಗೆ ಹೋಗಬೇಕು. ನಾವು ಹೇಗೆ ಈ ಆಧ್ಯಾತ್ಮಿಕವನ್ನು ಸರಿಯಾದ ಒಂದು ಇನ್ಸ್ಟಿಟ್ಯೂಟ್ ಇಲ್ಲದೆ, ಅಂದರೆ ಗುರು ಪರಂಪರ ಸಂಪ್ರದಾಯ ಇದಿಲ್ಲ, ನಾವು ಹೇಗೆ ಕಲೀಲಿಕ್ಕೆ ಆಗ್ತದೆ? ಹಾಗೆ ಇದು ದೊಡ್ಡ ತಪ್ಪು ನಮ್ಮದು. ನಾವೆಂತಂದ್ರೆ ಆಧ್ಯಾತ್ಮಿಕವನ್ನು ತುಂಬ ಚೀಪಾಗಿ ಕನ್ಸಿಡರ್ ಮಾಡಿದ್ದೇವೆ. ಅಲ್ಲ, ಈಗ ಅರ್ಜುನ ಹೇಗೆ ಆಕ್ಸೆಪ್ಟ್ ಮಾಡಿದ್ದಾನೆ ಕೃಷ್ಣನ ಗುರು ಮತ್ತು ಟೀಚರ್, ಅದೇ ರೀತಿ ನಾವು ಕೂಡ ಆಕ್ಸೆಪ್ಟ್ ಮಾಡಬೇಕು. ಮತ್ತೆ ಟೆಕ್ಸ್ಟ್ ಬುಕ್ ಯಾವುದು ಇದೆ? ಭಗವದ್ಗೀತಾ. ಇದು ಭಗವದ್ ಟೆಕ್ಸ್ಟ್ ಬುಕ್. ಇಲ್ಲೀಗ ಕೃಷ್ಣ ಗುರು ಅರ್ಜುನನಿಗೆ, ಅದೇ ರೀತಿ ಆಧ್ಯಾತ್ಮಿಕದಲ್ಲೂ ಕೂಡ ಗುರು ಬೇಕು, ಪರಂಪರೆ ಬೇಕು, ಸಂಪ್ರದಾಯ ಬೇಕು, ಇದೆಲ್ಲ ಬೇಕು. ಹಾಗೆ ಅಸೂಯೆ ಇಲ್ಲದೆ, ಒನ್ ಶುಡ್ ಬಿ ನಾನ್ ಎನ್ವಿಯಸ್. ಕೃಷ್ಣ ಹೇಳುವಂಥದ್ದು ಯಾವುದಕ್ಕೆ? ಈ ಭಗವದ್ಗೀತೆ ಮೆಸೇಜ್, ಆಧ್ಯಾತ್ಮಿಕ ಮೆಸೇಜ್ ಕೇಳಲಿಕ್ಕೆ. ಎಸ್, ಈ ರೀತಿ. ಓಕೆ, ನಾವೀಗ ಅಧ್ಯಾಯಕ್ಕೆ ಹೋಗುವ. ಇದು ಓಕೆ, 10ನೇ ಅಧ್ಯಾಯದಲ್ಲಿ ಎಂತೆಲ್ಲ ಉಂಟು ಫಸ್ಟ್ ನೋಡುವ. ಸಬ್ಜೆಕ್ಟ್ ಮ್ಯಾಟರ್. ಎಸ್, ಅಧ್ಯಾಯ 10. ಅಧ್ಯಾಯ 10ರಲ್ಲಿ 1ರಿಂದ 7 ಶ್ಲೋಕ. ನೋಯಿಂಗ್ ದಟ್ ಕೃಷ್ಣ ಇಸ್ ಅನ್ನೋಯಬಲ್ ಅಂಡ್ ದ ಸೋರ್ಸ್ ಆಫ್ ಆಲ್. ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ವಿದು ಸುರಾಗಣೆ, ದೇವತೆಗಳಿಗಾಗ್ಲಿ ಈ ಋಷಿಗಳಿಗಾಗ್ಲಿ ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾವೇ ಅಂತ, ಆದ್ರೆ ಕೃಷ್ಣ ಸರ್ವಕಾರಣ ಕಾರಣ. ಮತ್ತೆ 8ರಿಂದ 11 ಇದು ಚತುರ್ಶ್ಲೋಕಿ ಭಗವದ್ಗೀತಾ, ಅಂದ್ರೆ ಪ್ಯೂರ್ ಭಕ್ತಿ, ದ ಎಸೆನ್ಸ್ ಆಫ್ ಭಗವದ್ಗೀತಾ, ಎಸೆನ್ಸ್. ಮತ್ತೆ 12ರಿಂದ 18 ಅರ್ಜುನ ಆಕ್ಸೆಪ್ಟ್ಸ್ ಕೃಷ್ಣ ಸುಪ್ರೀಂ ಪೊಸಿಷನ್, ಅರ್ಜುನ ಆಕ್ಸೆಪ್ಟ್ ಮಾಡ್ತಾನೆ. ಮತ್ತೆ 1942 ಕೃಷ್ಣ ಅವನ ವಿಭೂತಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಆಪುಲೆನ್ಸಸ್. ಎಸ್, ಹರೇ ಕೃಷ್ಣ ಚೈತನ್ಯ. ಓಕೆ, ಈಗ ಅಧ್ಯಾಯಕ್ಕೆ ಹೋಗೋಣ, ಸ್ಟಾರ್ಟ್ ಮಾಡುವ. ಎಸ್, ಅಧ್ಯಾಯ 10.
ಎಸ್, ಹರೇ ಕೃಷ್ಣ. ವಿಭೂತಿ ಯೋಗ, ಶ್ರೀ ಭಗವಂತನ ಐಶ್ವರ್ಯ. ಶ್ಲೋಕ 1. ಶ್ರೀ ಭಗವಾನುವಾಚ ಭೂಯಾ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚ ಯತ್ತೇಹ ಪ್ರಿಯಮಾನಾಯ ವಕ್ಷ್ಯಾಮಿ ಹಿತ ಕಾಮ್ಯಯ. ದೇವೋತ್ತಮ ಪುರುಷನು ಹೀಗೆ ಎಂದು ಹೇಳಿದನು. ಮಹಾವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದ್ದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನು ಉತ್ತಮ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ನಾನು ಆಲ್ರೆಡಿ ಹೇಳಿದ್ದೇನೆ 3 ಅಧ್ಯಾಯದಲ್ಲಿ. ಯಾವುದೆಲ್ಲ? 7, 8, 9. ಈಗ ಇನ್ನೂ ಜಾಸ್ತಿ ಹೇಳ್ತಾರೆ. ಮತ್ತೆ ಕೇಳು. ಯಾಕೆಂದ್ರೆ ನೀನು ನನ್ನ ಸ್ನೇಹಿತ, ನನಗೆ ಇನ್ನೂ ಹೇಳ್ತೇನೆ, ಉತ್ತಮ ಜ್ಞಾನ ನೀಡ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿಯಲ್ಲಿ ಕೂತ್ಕೊಂಡಿದ್ದಾನೆ ಅರ್ಜುನ, ಇಲ್ಲಿ ದುರ್ಯೋಧನ ಯಾವ ರೀತಿ ಕೂತ್ಕೊಂಡಿದ್ದಾನೆ ನೋಡಿ. ಇದರಲ್ಲೇ ಗೊತ್ತಾಗ್ತದೆ. ನಾನು ಜಾಸ್ತಿ ಮಾತಾಡ್ಬೇಕಂತಿಲ್ಲ. ಪ್ರಭು ಹೇಳ್ತಾರೆ, ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನಮ್ಗೆ ಗೊತ್ತಾಗ್ತದೆ ಯಾರು ಎಂತ ಅಂತ. ಹಾಗಾಗಿ ಒಬ್ಬ ಶಿಷ್ಯ ಹೇಗೆ ಕೂತ್ಕೊಳ್ಬೇಕು ಆ ರೀತಿ ಕೂತ್ಕೊಂಡಿದ್ದಾನೆ. ಮದೇವ ನೋಡಿ ಯಾವ ರೀತಿಯಲ್ಲಿ ಕೂತ್ಕೊಂಡಿದ್ದಾನೆ. ಹಾಗಾಗಿ ಇದೊಂದು ನಾವು ನೋಡುವಂಥ ವಿಷಯ. ಎಸ್, ಶ್ಲೋಕ 2. ನಮೇ ವಿದು ಸುರಾಗಣ ಪ್ರಭಾವಂ ನ ಮಹರ್ಷಯ ಅಹಂ ಆದಿರಿ ದೇವಾನ ಮಹರ್ಷಿನಾಂ ಚ ಸರ್ವಶ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಿ ಸಿರಿಯನ್ನಾಗಿ ಅರಿಯರು, ಏಕೆಂದರೆ ಎಲ್ಲಾ ರೀತಿಗಳು ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲ. ಶ್ಲೋಕ 3. ಯೋ ಮಾಂ ಅಜಂ ಅನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವಪಾಪೇ ಪ್ರಮುಚ್ಯತೆ. ಯಾರು ನನ್ನ ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲ ಪಾಪಗಳ ಬಿಡುಗಡೆ ಹೊಂದುತ್ತಾನೆ. ಈಗ ಫಸ್ಟ್ ಶ್ಲೋಕ, 2ನೇ ಶ್ಲೋಕಕ್ಕೆ ನೋಡುವ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನ ಸಿಗ ಅರಿಯರು. ಅಂದ್ರೆ ಕೃಷ್ಣನನ್ನು ತಿಳಿಲಿಕ್ಕೆ ತುಂಬಾ ಕಷ್ಟ. ನೋಡಿ, ಅವರಿಗೆ ಆಗುದಿಲ್ಲ. ಮತ್ತೆ ನಾವು ಎಂತ ಹೇಗೆ ಹೇಳ್ತೇವೆ ಅದಕ್ಕೆ? ಹೇಗಂದ್ರೆ ಈಗ ಇಂದ್ರ ಆಗಲಿ ಬ್ರಹ್ಮ ಆಗಲಿ ಇವರಿಗೆಲ್ಲ ಇದು ಕೃಷ್ಣ ದೇವತಾ ಪರಮೇಶ್ವರ ಅಂತ ಗೊತ್ತಿಲ್ಲ. ಇಲ್ಲಂದ್ರೆ ಯಾಕೆ ಇಲ್ಲಿ ಈ ಗೋವರ್ಧನ ಲೀಲೆ ಯಾಕೆ ಇಂದ್ರ ಅಂತ ಮಾಡ್ತಾನೆ, ಮತ್ತೆ ಬ್ರಹ್ಮ ಕೂಡ ಎಲ್ಲರನ್ನು ಅಪಹರಿಸ್ತಾನೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಕೃಷ್ಣನನ್ನು ಅರ್ಥ ಮಾಡುವ ಸುಲಭದ ಕೆಲಸ ಅಲ್ಲಪ್ಪ. ಅವರಿಗೆ ಅರ್ಥ ಆಗುದಿಲ್ಲ, ಮತ್ತೆ ನಾವೇ ಅಂತ. ಕೆಲವರು ನನಗೆ ಕರೆಕ್ಟ್ ನೆನ್ಕೊಂಡು, ನಾನು 2006 ನಾನು ಮಾಯಾವಾದಿ ಭಗವದ್ಗೀತಾ ಪುಸ್ತಕ ತಗೊಂಡಿದ್ದೆ ಫಸ್ಟಿಗೆ. ಮಾಯಾವಾದಿ ಪುಸ್ತಕ ಅಂದ್ರೆ ತುಂಬಾ, ನಾನು ಹೇಳಿದಲ್ಲ 590 ಪುಸ್ತಕ ಎಡಿಷನ್ ಉಂಟು, ಅದರಲ್ಲಿ ನಾನು ತಗೊಂಡಿದ್ದೆ. ಅದು ಸ್ವಲ್ಪ ಓದಿದೆ, ನನಗೆ ಕನ್ಫ್ಯೂಷನ್ ಆಯ್ತು. 3 ಪುಸ್ತಕ ತಗೊಂಡಿದ್ದೆ ಮಾಯಾವಾದಿ ಭಗವದ್ಗೀತಾ. 3 ತಗೊಂಡು ನನ್ನೊಬ್ಬ ಗೆಳೆಯ ಕ್ಲೋಸ್ ಫ್ರೆಂಡ್ ಅವ ತಗೊಂಡಿದ್ದ. ಅವು ಹೇಳಿದ, ಅವನಿಗೆ ಬ್ಯಾಕ್ ಪೇನ್ ಇತ್ತು, 6 ತಿಂಗಳು ರೆಸ್ಟ್ ಅಲ್ಲಿ ಇದ್ದ. ಫುಲ್ ಓದಿದೆ, ಅರ್ಥ ಆಗಿದೆ ಅಂತ ಹೇಳಿದ. ಮತ್ತೆ ನಾನು ಕೂಡ ತಗೊಂಡೆ. ನನ್ನ 3 ಬೇರೆ ಬೇರೆ, ನನಗೆ ಎಂತ ಅರ್ಥ ಆಗಲಿಲ್ಲ. ಮತ್ತೆ 2007 ನಮ್ದು ಯಥಾರೂಪ ತಗೊಂಡೆ. ಅದು ನನಗೆ ಸ್ವಲ್ಪ ಅರ್ಥ ಆಯ್ತು. ಹಾಗೆ ಎಸ್, ಈಗ ಕೂಡ ನನ್ನ ಗೆಳೆಯ ಹೋಗಿದ್ದಾನೆ. ಹೇಳಿ, ನಾನು ಓದಿ ಆಗಿದೆ 6 ತಿಂಗಳು ಫುಲ್ ನನಗೆ ಅರ್ಥ ಆಗಿದೆ. ರಿಸಲ್ಟ್ ಎಂತ ಏನು ಅಂದ್ರೆ ಬೇಡದೆಲ್ಲ ಮಾಡ್ತಾ ಇದ್ದಾನೆ, ಎಂತ ಅರ್ಥ ಆಗಿದೆ. ಫಸ್ಟ್ ಆಫ್ ಆಲ್ ಅವು ಓದಿದ ಪುಸ್ತಕ ಕೂಡ ಮಾಯಾವಾದಿ ಪುಸ್ತಕ, ಅಂದ್ರೆ ರಾಂಗ್ ಇಂಟರ್ಪ್ರಿಟೇಷನ್, ಮಿಸ್ ಇಂಟರ್ಪ್ರಿಟೇಷನ್ ಇರುವಂಥ ಪುಸ್ತಕ. ಈಗ ನಾನು ಕೂಡ ಸ್ಟಾರ್ಟಿಂಗ್ ಅದೇ, ನಾನು ಅವಂತ ಹೊಂದಿದ್ದು, ನನ್ನ ಹತ್ರ 3 ಬೇರೆ ಬೇರೆ ಇತ್ತು, ಬೇರೆ ಬೇರೆ ಸಂಸ್ಥೆ ಇತ್ತು, 3 ಕೂಡ ಕನ್ಫ್ಯೂಷನ್. ಆದರೆ ಅವನದು ಕೇಳುವ, ಅವನಿಗೆ ರೆಫರ್ ಮಾಡಿದ ಇನ್ನೊಬ್ರು ಫ್ರೆಂಡ್, ಅವರು ಕೂಡ ಒಂದು 6 ತಿಂಗಳು ಓದಿದ್ದಾರಂತೆ. ನನಗೆ ಫುಲ್ ಗೊತ್ತಾಯ್ತು. ಎಂತ ಗೊತ್ತಾಯ್ತು, ಕೃಷ್ಣ ಅಂತ ಹೇಳಿದ್ದು ಸುಲಭದ ಕೆಲಸವ. ಗೊತ್ತಾದ್ರೆ ನಾವು ಹೇಗಿರ್ಬೇಕು, ಡಿವೋಷನ್ ಇರ್ಬೇಕಲ್ಲ. ಇಲ್ಲ, ಈ ಕೂಡ ಇಬ್ಬರು ಕೂಡ
ಹೇಳಿದ್ದಾರೆ 6 ತಿಂಗಳಲ್ಲಿ ಸಿಗುವಾಗ ನಾನು ಫುಲ್ ಓದಿದ್ದೇನೆ. ಇಲ್ಲ ಸರ್, ಫಸ್ಟ್ ಆಫ್ ಆಲ್ ಕೃಷ್ಣನ ಅರ್ಥ ಮಾಡೋದು ಸುಲಭದ ಕೆಲಸ ಅಲ್ಲ. ಇಲ್ಲಿ ಅಂತ ಹೇಳಿದ್ರೆ ದೇವತೆಗಳಾಗ್ಲಿ ಮಹರ್ಷಿಗಳಾಗ್ಲಿ ನನ್ನ ಮೂಲವನ್ನಾಗ್ಲಿ ಅರಿಯೋದು. ಏಕೆಂದ್ರೆ ಎಲ್ಲ ರೀತಿಗಳಲ್ಲೂ ನಾನು ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಇದು ಹೇಗೆ ಅರ್ಥ ಆಗುವಂಥದ್ದು? 15ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, 55ನೇ ಶ್ಲೋಕ, ಭಕ್ತ ಮಾಂ ಅಭಿಜಾನಾತಿ, ಭಕ್ತಿಯಿಂದ ಕೃಷ್ಣ ಅರ್ಥ ಮಾಡ್ಬೋದು. ಹೀಗೆ ಅಲ್ಲ. ಮತ್ತೆ ನೆಕ್ಸ್ಟ್, ಯಾರು ನನ್ನನ್ನು ಜನ್ಮವಿಲ್ಲದವ್ ನೋಡಿ, ಕೃಷ್ಣನಿಗೆ ಜನ್ಮವಿಲ್ಲ, ಅದು ಜನರಿಗೆ ಗೊತ್ತಿಲ್ಲ. ಜನರು ಹೇಳುವಂತ ಅಂತ, ಕೃಷ್ಣ ಕೂಡ ಹುಟ್ಟಿದ, ಇದು ಜನ್ಮಾಷ್ಟಮಿ ಮಧ್ಯರಾತ್ರಿ ಹುಟ್ಟಿದ, ಮತ್ತೆ ಆಯ್ತು ಕೃಷ್ಣ ಫಿನಿಶ್ ಆಯ್ತು, ಬಂದ ಹೋದ, ಎಂತ ಫಿನಿಶ್ ಆಗುವಂಥದ್ದು? ಕೃಷ್ಣನು ನಿತ್ಯ ಲೀಲೆ. ಕೃಷ್ಣ ಬರುವಂಥದ್ದು ಸಚಿದಾನಂದ ದೇಹದಲ್ಲಿ, ಜನ್ಮ ಅನಾದಿ ನೋಡಿ, ಮತ್ತೆ ಎಲ್ಲ ಲೋಕಗಳ ಪರಮರು ಎಂದು ಅರಿಯುತ್ತಾರೆ. ಅವನು ಮಾತ್ರ ಮನುಷ್ಯರು ಭ್ರಾಂತಿ ಇಲ್ಲದಾನೆ ಎಲ್ಲ ಪಾಪಗಳು ಬಿಡುಗಡೆ ಅಂತಾರೆ. ಹಾಗಾಗಿ ನಾವು ಎಲ್ಲ ಪಾಪದಿಂದ ನಮಗೆ ಬಿಡುಗಡೆ ಹೊಂದಲಿಕ್ಕೆ ಇಚ್ಛೆ ಇದ್ರೆ ನಾವು ಕೃಷ್ಣನನ್ನು ಯಥಾರ್ಥವಾಗಿ ತಿಳಿಬೇಕು. ಅದು ಹೇಗೆ? ಅದು ಸರಿಯಾದ ಒಂದು ಸಂಪ್ರದಾಯದಿಂದ ಕೇಳಬೇಕು. ನಾವು ಎಲ್ಲದೇ ಆಗುವುದಿಲ್ಲ, ಯಾಕೆಂದ್ರೆ ತಿಳಿಯುವಂಥದ್ದು ಸುಲಭದ ಕೆಲಸ ಅಲ್ಲ ಕೃಷ್ಣನ. ಶ್ಲೋಕ 6. ಮಹರ್ಷಯ ಸಪ್ತಪೂರ್ವೆ ಚತ್ವಾರೋ ಮಾನವಸ್ತತ ಮದ್ಭಾವ ಮಾನಸಜಾತ ಯೇಷಾಂ ಲೋಕ ಇಮಾ ಪ್ರಜಾ. ಸಪ್ತ ಋಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು, ನನ್ನ ಮನಸ್ಸಿಂದ ಹುಟ್ಟಿದ್ದಾರೆ. ವಿವಿಧ ಲೋಕಗಳಿರುವ ಜೀವಿಗಳೆಲ್ಲ ಅವರ ಸಂತಾನದವರು ನೋಡಿ. ಸಪ್ತ ಋಷಿಗಳು ಮತ್ತು ಅವರ ಪೂರ್ವ ಮಹರ್ಷಿಗಳು ಎಲ್ಲರೂ ಕೃಷ್ಣನಿಂದ ಬಂದವರು. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತಿ ತತ್ವದ ಸೋ ಅವಿಕಲ್ಪೇನ ಯೋಗೇನ ಯುಜ್ಯತೆ ನಾಥ ಸಂಶಯ. ನನ್ನ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ನೋಡಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಯಥಾರ್ಥ ಅಂದ್ರೆ ಆಸ್ ಇಟ್ ಈಸ್, ಇಂಟರ್ಪ್ರಿಟೇಷನ್ ಬೇಡ, ಅಲ್ಲಿ ಊಹಾಪೋಹ ಬೇಡ, ಯಥಾರ್ಥವಾಗಿ ಹೇಳಬೇಕು. ಕೃಷ್ಣ ಹೇಗೆ ಹಾಗೆ. ಎಸ್, ಓಕೆ. ಈಗ ಬರುವಂಥದ್ದು ಮೇನ್ ಶ್ಲೋಕ. ಇದಕ್ಕೆ ಹೇಳುವಂಥದ್ದು ಚತುರ್ಶ್ಲೋಕಿ ಭಗವದ್ಗೀತಾ. ಈ ಭಗವದ್ಗೀತೆಯ ಟೋಟಲ್ ಕಾನ್ಸೆಪ್ಟ್ ಈ 4 ಶ್ಲೋಕದಲ್ಲಿ ಉಂಟು. 8, 9, 10, 11 ತುಂಬ ಮುಖ್ಯ ಶ್ಲೋಕ. ಹಾಗಾಗಿ ಇದನ್ನು ನಾವು ತಿಳಿಲಿಕ್ಕೆ ನೋಡುವ. ಅಹಂ ಸರ್ವಸ್ಯ ಪ್ರಭವೋ ಮುಕ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಭೂತಭಾವ ಸಮನ್ವಿತ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳು ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಎಸ್, ಹೇಗೆ ನಾವು ಇದನ್ನು ಈಗ ಅರ್ಥ ಮಾಡುವಂಥದ್ದು? ಎಸ್, ಎಸೆನ್ಸ್ ಆಫ್ ಭಗವದ್ಗೀತೆ ಈ 4 ಶ್ಲೋಕದಲ್ಲಿ ಉಂಟು. ಮತ್ತೆ ನಿನ್ನೆ ನಾವು ಕಲಿತದ್ದು 34ನೇ ಶ್ಲೋಕ ಮನ್ಮನ, ಅದು ಎಸೆನ್ಸ್ ಆಫ್ ದಿ ಎಸೆನ್ಸ್. ಈಗ ಮೊದಲ 2 ಶ್ಲೋಕ 8 ಮತ್ತೆ 9, ಇದರಲ್ಲಿ ಭಕ್ತರು ಏನು ಮಾಡಬೇಕು, ವಾಟ್ ಡಿವೋಟಿ ಶುಡ್ ಡು. ಮತ್ತೆ ನೆಕ್ಸ್ಟ್ 10 ಮತ್ತೆ 11 ಶ್ಲೋಕ ಕೃಷ್ಣ ಹೇಗೆ ನಮಗೆ ರೆಸಿಪ್ರೋಕೇಟ್ ಮಾಡ್ತಾನೆ, ಸ್ಪಂದನೆ. ಹಾಗಾಗಿ ಈಗ ಫಸ್ಟ್ ಶ್ಲೋಕ, ಅಹಂ ಸರ್ವಸ್ಯ ಪ್ರಭು. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ. 2, ಈ ಭೌತಿಕ 1/4, ಆಧ್ಯಾತ್ಮಿಕ 3/4. ಏನೂ ಅಲ್ಲ ಭೌತಿಕ ಲೋಕ, ಮೆಟೀರಿಯಲ್ ವರ್ಲ್ಡ್. ಭೌತಿಕ ಲೋಕ ಅಂದ್ರೆ ಕಾಲ್ ನಮ್ಮ ಭೂಲೋಕ ಮಾತ್ರ ಅಲ್ಲ, ಇಲ್ಲಿ ನಮ್ದು ವರ್ಲ್ಡ್ ಅಂದ್ರೆ ಟೋಟಲ್ ಅಂತ ಹೇಳುವಂಥದ್ದು ಬ್ರಹ್ಮಲೋಕ, ಇದೆಲ್ಲ ಮೆಟೀರಿಯಲ್ ವರ್ಲ್ಡ್.
ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ, ಎಲ್ಲವೂ ಕೃಷ್ಣನಿಂದ ಬರುವಂಥದ್ದು. ಈಗ ಇದಕ್ಕೆ ನಾನು ಎಕ್ಸಾಂಪಲ್ ಹೇಳ್ತೇನೆ, ಎಕ್ಸಾಂಪಲ್ ನಿಮಗೆ ಅರ್ಥ ಆಗ್ತದೆ. ಈಗ ಹಾಲು, ಈಗ ಹಾಲು ಎಸ್ ನೋಡಿ, ಎಲ್ಲರೂ ಸ್ವಲ್ಪ ನಾವು ಇಂಟ್ರಾಕ್ಟಿವ್ ಸೆಷನ್ ಮಾಡುವ. ನೀವು ಮಾತಾಡಿ, ನಾನು ಕೇಳ್ತೀನಿ ಪ್ರಶ್ನೆ. ಹಾಲು ಎಲ್ಲಿಂದ ಬರ್ತದೆ? ನೀವು ಎಲ್ಲಿಂದ ತರ್ತೀರಿ ಹಾಲು? ನೀವು ಎಲ್ಲಿಂದ ತರ್ತೀರಿ ಮನೆಗೆ? ಹಸುವಿನಿಂದ ಗುರುಜಿ. ಹಾಲು ಹಸುವಿನಿಂದ ಡೈರೆಕ್ಟ್ ತರ್ತೀರಾ? ಎಲ್ಲಿಂದ ತರ್ತೀರಿ ಈಗ ನಿಮ್ಗೆ? ಈಗ ಬೇಕು ಎಸ್, ಡೈರಿಯಿಂದ. ಎಸ್, ಡೈರಿಗೆ ಹಾಲು ಎಲ್ಲಿಂದ ಬರ್ತದೆ? ಹಸು ಹೇಗೆ ಹಾಲು ಕೊಡುವಂಥದ್ದು? ಯಾರ ಮೂಲಕ? ಹುಲ್ಲು ತಿಂದು ಹಾಲು ಕೊಡುತ್ತದೆ. ಅಲ್ಲ, ಹುಲ್ಲು ತಿಂದಲ್ಲ, ಅದಕ್ಕೆ ಯಾರು ಹಾಲು ಕೊಡ್ಲಿಕ್ಕೆ ಇದು ಅಂತ ಹೇಳೋದು ಮೂಲ ಕಾರಣ ಅಂತ? ಕೃಷ್ಣ. ಎಸ್, ಕೃಷ್ಣ. ಕೃಷ್ಣ. ಎಸ್. ಹಾಗಾಗಿ ಈಗ ಫಸ್ಟಿಗೆ ಹಾಲು ನೀವು ಡೈರಿಯಿಂದ ತರ್ತೀರಿ, ಪ್ಯಾಕೆಟ್ ಹಾಲು. ಅದಕ್ಕೆ ಇಮಿಡಿಯೇಟ್ ಕಾಸ್ ಅಂತ ಹೇಳುವಂಥದ್ದು. ಮತ್ತೆ ಆ ಡೈರಿಗೆ ಹಾಲು ಎಲ್ಲಿಂದ ಬರ್ತದೆ? ನೀವು ನೋಡ್ಬೋದು, ಹಳ್ಳಿಯಲ್ಲೆಲ್ಲ ಈ ಕ್ಯಾನ್ ಎಲ್ಲ ಇಟ್ಕೊಂಡು ಹೋಗ್ತಾರೆ, ಡೈರಿಗೆ ಕೊಡ್ತಾರೆ, ಅವರು ಅದನ್ನು ಪ್ಯಾಕೆಟ್ ಮಾಡಿ ನಮಗೆ ಕೊಡ್ತಾರೆ. ಹಾಗಾಗಿ ಹಸುವಿನಿಂದ ಬರುವಂಥದ್ದು. ಹಸುವಿಗೆ ಯಾರು ಕಾರಣ ಹಾಲು ಕೊಡ್ಲಿಕ್ಕೆ? ಕೃಷ್ಣ. ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದೀತಾಯ ಗೋವಿಂದಾಯ ಕೃಷ್ಣಾಯ ನಮೋ ನಮ. ಅಂದ್ರೆ ಬ್ರಾಹ್ಮಣರ ಮತ್ತೆ ಹಸುಗಳ ಹಿತಾಯ ಚ, ಗೋವಿಂದ ಕೃಷ್ಣ ಹೆಸರು. ಅಂದ್ರೆ ಕೃಷ್ಣ ಗೋ ಅಂದ್ರೆ ತುಂಬಾ ಇಚ್ಛೆ ಕೃಷ್ಣ. ಅದಕ್ಕೆ ಪ್ರಭುಪಾದ ಎಷ್ಟು ಸತಿ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅಡ್ಡ ಬೀಳ್ತಾ ಇದ್ರು, ದಯವಿಟ್ಟು ಹಸುವನ್ನು ತಿನ್ಬೇಡಿ. 7 ರೀತಿಯ ತಾಯಿ ಪ್ರಭುಪಾದ ಹೇಳ್ತಿದ್ರು. ಒಮ್ಮೆ ಫ್ರಾನ್ಸ್ ಅಲ್ಲಿ ಲೆಕ್ಚರ್ ಉಂಟು, ಪ್ರಭುಪಾದ ಹೇಳುವಂಥದ್ದು, ಡೋಂಟ್ ಈಟ್, ಫಾದರ್ಗೆ ಹೇಳುವಂಥದ್ದು, ಚರ್ಚಿದ ಫಾದರ್ಗೆ, ಡೋಂಟ್ ಈಟ್ ಕೌ ಫ್ಲೆಶ್ ಬಿಕಾಸ್ ಕೌ ಈಸ್ ಮದರ್. ದೇರ್ ಆರ್ 7 ಮದರ್ಸ್. ಪ್ರಭುಪಾದ ಹೇಳ್ತಾರೆ, 7 ತಾಯಿ ಅಂದಿರಿದ್ದಾರೆ. ಆದೋ ಮಾತಾ ಅಂದ್ರೆ ನಮ್ಮ ಹುಟ್ಟಿಸಿದ ತಾಯಿ, ಆದೋ ಮಾತಾ, ಗುರುಪತ್ನಿ ಗುರುವಿ ತಾಯಿ, ರಾಜಪತ್ನಿ ರಾಜಂದು ಹೆಂಡತಿ, ಬ್ರಾಹ್ಮಣಿಕ ಬ್ರಾಹ್ಮಣನ ಹೆಂಡತಿ, ಆದೋ ಮಾತಾ, ಗುರುಪತ್ನಿ, ರಾಜಪತ್ನಿ, ಬ್ರಾಹ್ಮಣಿಕ, ಮತ್ತೆ ಧಾತ್ರಿ, ಧಾತ್ರಿ ಅಂದ್ರೆ ನರ್ಸ್, ದಾಸಿ, ಮತ್ತೆ ಧೇನು, ಧೇನು ಅಂದ್ರೆ ಹಸು, ಮತ್ತೆ ಯಥಾ ಪೃಥ್ವಿ ನಮ್ಮ ಭೂಮಿ, ಅದು ಕೂಡ ತಾಯಿ. ಆಗ 7 ತಾಯಿ ಅಂದಿರಿದ್ದಾರೆ. ಪ್ರಭುಪಾದ ಹೇಳ್ತಾರೆ ಹಸು ತಾಯಿ. ಪ್ರಭುಪಾದ ಹೇಳುವಂಥದ್ದು, ನಿನ್ನ ಈಗ ತಾಯಿ ನಿಮಗೆ ಹಾಲು ಕೊಡ್ತಾರೆ, ನಾವು ಹಾಲನ್ನು ಕುಡಿತೇವೆ. ಎಲ್ಲರೂ ಹುಟ್ಟುವಾಗ ನಾವು ತಾಯಿ ಹಾಲನ್ನು ಕುಡಿತೇವೆ. ಹಾಲು ಕುಡಿದ ತಾಯಿಯ ತಲೆಯನ್ನು ಕಟ್ ಮಾಡೋದ? ಇದು ಯಾವ ಕಲ್ಚರ್ ಇದು? ಪ್ರಭುಪಾದ ಹೇಳ್ತಾರೆ ಟೋಟಲಿ ನಾನ್ ಸೆನ್ಸ್ ಇದು. ಹಾಗಾಗಿ ಫಸ್ಟ್ ಇಮಿಡಿಯೇಟ್ ಕಾಸ್ ಡೈರಿ, ರಿಮೋಟ್ ಕಾಸ್ ಹಸು ಕೊಡುವಂಥದ್ದು, ಮತ್ತೆ ಅಲ್ಟಿಮೇಟ್ ಕಾಸ್ ಕೃಷ್ಣ. ಸರ್ವ ಕಾರಣ ಈಶ್ವರ ಪರಮಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರ್ ಆದಿ ಗೋವಿಂದ ಸರ್ವ ಕಾರಣ. ಸರ್ವ ಕಾರಣ ಯಾರು? ಕೃಷ್ಣ. ಇದು ನಾವು ಅರ್ಥ ಮಾಡಬೇಕು. ಈಗ ಇದಕ್ಕೊಂದು ಇನ್ನೊಂದು ಉದಾಹರಣೆ ಕೊಡ್ತೇನೆ ನೋಡಿ. ಉದಾಹರಣೆ ನಿಮಗೆ ಅರ್ಥ ಆಗ್ಬೋದು. ಯಾಕೆಂದ್ರೆ ಈ ಶ್ಲೋಕ ಸುಲಭದಲ್ಲಿ ನಮಗೆ ಅರ್ಥ ಆಗ್ಲಿಕ್ಕಿಲ್ಲ, ನಾವು ಕನ್ಕ್ಲೂಷನ್ ಬರೋದಿಲ್ಲ ಕೃಷ್ಣ ಎಲ್ಲದಕ್ಕೂ ಇದು ಅಂತ. ಹಾಗೆ ನಮಗೆ ಸ್ವಲ್ಪ ಎಕ್ಸಾಂಪಲ್ ಬೀಳ್ಬೇಕು. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಒಮ್ಮೆ ಎಂತ ಆಯ್ತು ಅಂದ್ರೆ, ಒಬ್ಬ ಪಾಶ್ಚಾತ್ಯ ದೇಶದಲ್ಲಿ ಅವ ದೊಡ್ಡ ರೈಟರ್, ಅವ ಪ್ರಭುಪಾದ ಭೇಟಿಯಾದ. ಪ್ರಭುಪಾದ ಹೇಳಿದ್ರೆ, ನಾನು 3 ಪುಸ್ತಕ ಬರೆದಿದ್ದೇನೆ. ಯಾವುದ್ರ ಬಗ್ಗೆ? ಹುಲ್ಲಿನ ಬಗ್ಗೆ. ಪ್ರಭುಪಾದ ಹೇಳ್ತಾರೆ, ಓಕೆ, ಐ ರೋಟ್ ಬುಕ್ ಆನ್ 3 books ಆನ್ ಗ್ರಾಸ್, ಹುಲ್ಲು. ಪ್ರಭುಪಾದಿಗೆ ನಗಳ್ಲಿಕ್ಕೆ ಬಂತು. ಓಕೆ, ನೀನು 3 ಪುಸ್ತಕ ಬರೆದಿದೆಯಾ ಹುಲ್ಲಿನ ಬಗ್ಗೆ, ಹುಲ್ಲು ಹೇಗೆ ಬಂತು? ಹುಲ್ಲು ಹೇಗೆ ಬಂತು ಅದು ಗೊತ್ತಿಲ್ಲ ಅವನಿಗೆ. ಹುಲ್ಲು ಯಾಕೆ ಬಂತು ಅದು ಗೊತ್ತುಂಟ? ಅದು ಕೂಡ ಗೊತ್ತಿಲ್ಲ. ಮತ್ತೆ ಹುಲ್ಲಿನ ಬಗ್ಗೆ ಬರೆದಿದ್ದಾನೆ 3 ಪುಸ್ತಕ. ನೋಡಿ, ಇದು ಆಗುವಂಥದ್ದು. ತುಂಬಾ ಮಂದಿ ಬರೀತಾರೆ. ಪ್ರಭುಪಾದ ಹುಲ್ಲು ಯಾಕೆ ಬಂತು? ಹಸು
ಹುಲ್ಲನ್ನು ತಿನ್ನಲಿಕ್ಕೆ. ಹಸು ಹುಲ್ಲನ್ನು ತಿಂದು ಹಸು ಹಾಲು ಕೊಡ್ತದೆ. ಆ ಹಾಲಿನಿಂದ ನಮ್ಮ ಬುದ್ಧಿಶಕ್ತಿ ಇಂಪ್ರೂವ್ ಆಗ್ತದೆ. ಹೇಗೆಂದ್ರೆ ಪ್ರಭು ಹೇಳುವಂಥದ್ದು, ಜಸ್ಟ್ ಬೈ ಡ್ರಿಂಕಿಂಗ್ ಪ್ಯೂರ್ ಮಿಲ್ಕ್ ಆಫ್ ದೇಸಿ ಕೌ. ಈಗ ನಾವು ಪ್ಯಾಕೆಟ್ ಹಾಲಲ್ಲ, ಪ್ಯೂರ್ ಮಿಲ್ಕ್, ದೇಸಿ ಹಾಲು ಹಸುವುದು, ನಮ್ಮ ಟಿಶ್ಯೂಸ್ ಎಂತಾಗ್ತದೆ, ಬ್ರೈನ್ ಟಿಶ್ಯೂಸ್, ಅದು ತುಂಬ ಇಂಟೆಲಿಜೆಂಟ್ ಆಗ್ತದೆ, ಮೆಮೊರಿ ಕೂಡ ಜಾಸ್ತಿ ಆಗ್ತದೆ. ಹಾಗೆ ಪ್ರಭು ಹೇಳ್ತಾರೆ, ಹುಲ್ಲು ಇರುವುದು ಅದಕ್ಕೆ, ಹಸು ತಿನ್ನಲಿಕ್ಕೆ. ಮತ್ತೆ ಹಸು ಹಾಲು ಕೊಡ್ತದೆ, ಆ ಹಾಲನ್ನು ನಾವು ಕುಡಿದು ಆ ನಮ್ಮ ಬುದ್ಧಿಯಿಂದ ನಾವು ಕೃಷ್ಣನ ಪೂಜೆ ಮಾಡಲಿಕ್ಕೆ, ಇದಕ್ಕೆ ಕೊಡುವಂಥದ್ದು. ಸಿಂಪಲ್. ಅದು ಗೊತ್ತಿಲ್ಲ ಜನರಿಗೆ, ಯಾಕೆಂದ್ರೆ ಅವರು ಅದನ್ನು ಕಡಿದು ತಿಂತಾ ಇದ್ದಾರೆ. ಎಸ್. ಮತ್ತೆ ಪ್ರಭು ಹೇಗೆ ಬಂತಂತ ಗೊತ್ತು ನಿನಗೆ? ಯಾಕೆ ಬಂತು ನಿನಗೆ ಹೇಳಿದೆ, ಹೇಗೆ ಬಂತು ಗೊತ್ತಿಲ್ಲ. ಹೇಗೆ ಬಂತು ಗೊತ್ತಿಲ್ಲ. ಪ್ರಭು ಹೇಳ್ತಾರೆ, ಈ ಸಮುದ್ರದಲ್ಲಿ ಎಂತಾಗ್ತದೆ, ಫಸ್ಟಿಗೆ ಕ್ಲೌಡ್ ಫಾರ್ಮ್ ಆಗ್ತದೆ, ಮತ್ತೆ ಈ ನೀರನ್ನು ಇವಾಪರೇಟ್ ಮಾಡ್ತದೆ. ಅದು ಮಾಡೋದು ಯಾರು? ಸೂರ್ಯ. ಮತ್ತೆ ಮಳೆ ಬರ್ತದೆ, ಮಳೆಯಿಂದ ಹುಲ್ಲಾಗ್ತದೆ, ಹುಲ್ಲನ್ನು ಆ ಹಸು ತಿಂತದೆ, ಮತ್ತೆ ಹಾಲು ಕೊಡ್ತದೆ. ಹಾಲನ್ನು ನಾವು ಕುಡಿದು ನಮ್ಮ ಬುದ್ಧಿಶಕ್ತಿ ಇಂಪ್ರೂವ್ ಆಗ್ತದೆ. ಈ ರೀತಿ ಪ್ರಭು ಹೇಳಿದ್ರು. ಪ್ರಭು ಬಂದದ್ದು, ಓಕೆ, ಸೂರ್ಯ ಎಂತಾಗ್ತದೆ, ಸೂರ್ಯ ಇವಾಪರೇಟ್ ಮಾಡುವಂಥದ್ದು, ಕ್ಲೌಡ್ ಫಾರ್ಮ್ ಆಗ್ತದೆ, ಮತ್ತೆ ಇವಾಪರೇಟ್, ಮತ್ತೆ ಮಳೆ ಬರ್ತದೆ. ಮಳೆ ಸುರಿಸುವಂಥದ್ದು ಇಂದ್ರ. ಈಗ ಸೂರ್ಯನಿಗೆ ಎಲ್ಲಿಂದ ಶಕ್ತಿ ಬಂತು? ಬ್ರಹ್ಮ ಸಂಹಿತೆ ಶ್ಲೋಕ ಉಂಟು. ಯಕ್ಷುರೇ ಚ ಸವಿತಾ ಸಕಲಾಗ್ರಹಾಣ ರಾಜ ಸಮಸ ಸುರಮೂರ್ತಿ ಅಶೇಷ ತೇಜ ಎಸ್ ಯಜ್ಞ ಬ್ರಹ್ಮಿತ ಸಮೃತ ಕಾಲ ಚಕ್ರೋ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಇವ ಇಂಡಿಪೆಂಡೆಂಟ್ ಅಲ್ಲ. ಯಾರು? ಸೂರ್ಯ. ಸೂರ್ಯ ಎಂತಂದ್ರೆ ಯಕ್ಷುರೇಶ ಸವಿತಾ ಸಕಲಾಗ್ರಹಣ. ಸೂರ್ಯ ಈ ಎಲ್ಲ ಗ್ರಹಗಳ ರಾಜ ಅಂತೆ, ಕಿಂಗ್ ಆಫ್ ಆಲ್ ಪ್ಲಾನೆಟ್ಸ್. ರಾಜ ಸಮಸ್ತ ಸುರಮೂರ್ತಿ ಅಶೇಷ ತೇಜ. ಎಸ್ ಯಜ್ಞ ಯಜ್ಞ ಭ್ರಮತಿ ಸಮೃತ ಕಾಲಚಕ್ರು. ಅಂದ್ರೆ ಅವ ಕೃಷ್ಣನ ಮೇಲೆ ಡಿಪೆಂಡೆಂಟ್. ಅವನಿಗೆ ಬರುವಂತ ಶಕ್ತಿ ಕೃಷ್ಣನಿಂದ ಬರುವಂತ ಶಕ್ತಿ. ಹಾಗಾಗಿ ಸೂರ್ಯ ಕೂಡ ಡಿಪೆಂಡೆಂಟ್. ಪ್ರಭುಪಾದ ಹೇಳ್ತಾರೆ ಇದನ್ನು. ಹಾಗಾಗಿ ಅದು ಹೇಗೆ ಬಂತು, ಯಾಕೆ ಬಂತು ಹುಲ್ಲು, ಅದನ್ನು ಹೇಳಿದ್ರು. ಮತ್ತೆ ಇದಕ್ಕೆ ಕಾರಣ ಯಾರು? ಅವನಿಗೆ ಯಾರು ಕಾರಣ? ಕೃಷ್ಣ ಸರ್ವ ಕಾರಣ. ಇದನ್ನು ನಾವು ತಿಳಿಬೇಕು. ಹಾಗಾಗಿ ನೋಡಿ, ಇದನ್ನು ಯಾರು ಅರ್ಥ ಮಾಡ್ತಾನೆ, ಎಲ್ಲ ಆಧ್ಯಾತ್ಮ ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಯಾರು ಅರ್ಥ ಮಾಡ್ತಾನೆ ಅವ ಸಂಪೂರ್ಣವಾಗಿ ತಿಳಿದು ನನ್ನ ಭಕ್ತಿ ಸೇವೆಯಲ್ಲಿ ನಿರತನಾಗ್ತಾನೆ. ಅವ ಭಕ್ತಿ ಸೇವೆಯಲ್ಲಿ ನಿರತನಾಗ್ತಾನೆ, ಅದ್ರಲ್ಲಿ ಡೌಟ್ ಇಲ್ಲ. ಮತ್ತೆ ಹೃದಯ ತುಂಬಿ ಪೂಜಿಸ್ತಾನೆ, ಹೃದಯ ತುಂಬಿ ಪೂಜಿಸ್ತಾನೆ. ಎಸ್ ನೋಡಿ, ಇದ್ರ ಬಗ್ಗೆ ಹೇಳೋದು ತುಂಬಾ ಹೇಳ್ಬೋದು. ಎಸ್, ಮತ್ತೆ ಇನ್ನೊಂದು ಶ್ಲೋಕ ಕೂಡ ಇದಕ್ಕೆ ಕನೆಕ್ಟ್ ಮಾಡ್ಬೋದು. ಹೇಗೆಂದ್ರೆ, ಈ ಗಾಮ್ ಆವಿಶೇಷ ಭೂತಾನಿ ಧಾರಯಾಮಿ ಅಹಂ ಓಜಸ ಪುಷ್ಣಾಮಿ ಚೌಷಧ ಸರ್ವ ಸೋಮಭೂತ ರಸಾತ್ಮಕ. ಈ ಶ್ಲೋಕಕ್ಕೆ ಕನೆಕ್ಟ್ ಮಾಡ್ಬೋದು. ಅಂದ್ರೆ ಕೃಷ್ಣ ಹೇಳುವಂಥದ್ದು, ಐ ಆಮ್ ಹೋಲ್ಡಿಂಗ್ ಆಲ್ ಪ್ಲಾನೆಟ್ಸ್ ಇನ್ ಮೈ ಎನರ್ಜಿ. ಹೇಗೆಂದ್ರೆ, ಈಗ ನೀವು ಪೇಪರಲ್ಲಿ ಈ ಕಬ್ಬಿಣ ಹಾಕಿ ಅಡಿಯಲ್ಲಿ ನೀವು ಒಂದು ಮ್ಯಾಗ್ನೆಟ್ ಹಾಕಿದ್ರೆ ಎಂತಾಗ್ತದೆ, ಎಲ್ಲವನ್ನು ಎಳಿತದೆ. ಅದೇ ರೀತಿ ಓಜಸ, ಇಲ್ಲಿ ಓಜಸ್ ಅಂತ ಉಂಟು, ಅಹಂ ಓಜಸ. ಹಾಗೆ ಅದು ಯಾರು? ಕೃಷ್ಣ. ಕೃಷ್ಣನ ಓಜಸ್ಸಲ್ಲಿ ಎಲ್ಲವೂ ಇರುವಂಥದ್ದು. ಇಡೀ ಎಲ್ಲ ಅಂತ ಹೇಳೋದು ಬ್ರಹ್ಮಾಂಡ, ಎಲ್ಲ ಬ್ರಹ್ಮಾಂಡ ಮೂವ್ಮೆಂಟ್ ಉಂಟು. ಅದು ಹೇಗೆ? ಕೃಷ್ಣನಿಂದ. ಈಗ ಸೂರ್ಯ ಉದಯ ಆಗ್ತದೆ, ಸೂರ್ಯ ಅಸ್ತ ಆಗ್ತದೆ, ಚಂದ್ರ ಉದಯ ಆಗ್ತದೆ, ಚಂದ್ರ ಅಸ್ತ ಆಗ್ತದೆ. ಬೇರೆ ಕಾಲಗಳು ಬರ್ತದೆ, ಸೀಸನ್ ಬರ್ತದೆ. ಮತ್ತೆ ಈಗ ಹೂಗಳು ಬ್ಲೂಮ್ ಆಗೋ ಟೈಮ್,
ಮತ್ತೆ ಮರಗಳು ಫ್ರೂಟ್ಸ್ ಪ್ರೊಡ್ಯೂಸ್ ಮಾಡ್ತದೆ. ಮತ್ತೆ ಈ ನದಿಗಳಲ್ಲಿ ನೀರು ಹರಿಯುತ್ತದೆ. ಮತ್ತೆ ಧಾನ್ಯಗಳು ಬೆಳೀತದೆ, ದವಸ ಧಾನ್ಯ. ಹಾಗೂ ಎಲ್ಲವೂ ಆಗುವಂಥದ್ದು ಯಾರು? ಕೃಷ್ಣನ ಓಜಸ್ಸಿಂದ. ಹಾಗೆ ಇದನ್ನು ನಾವು ತಿಳಿಬೇಕು. ಎಸ್, ಇದಕ್ಕೆ ಸಾಕು ನೋಡಿ. ಇದಕ್ಕೆ ನಾನು ಸಂಡೇ ಕ್ಲಾಸ್ 2 ಸಂಡೇ 1 ಗಂಟೆ ಮಾಡಿದ್ದೇನೆ ಈ ಒಂದು ಶ್ಲೋಕಕ್ಕೆ. ಈ ಶ್ಲೋಕದಲ್ಲಿ ಹೇಳುವುದಾದ್ರೆ ತುಂಬ ಉಂಟು, ಆದರೆ ಈಗ ನಮಗೆ ಕಾಲ ಇಲ್ಲ, ಕಡಿಮೆ ಉಂಟು. ಹಾಗೆ ಇಲ್ಲೇ ನಿಲ್ಲಿಸ್ತೇನೆ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 9. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥೆಯಂತ ಶಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತದೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತದೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗ್ಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು ಆನಂದ ಪಡೆಯುತ್ತಾರೆ. ಪ್ರಿಯ ಶ್ಲೋಕ ಕನೆಕ್ಟೆಡ್. ಪ್ರಿಯ ಶ್ಲೋಕ ಹೇಗೆ ಕನೆಕ್ಟೆಡ್? ಹೀಗೆ ಆಧ್ಯಾತ್ಮಿಕ ಭೌತಿಕ ಜಗದ ಮೂಲ ಕೃಷ್ಣ ಅಂತ ಯಾರಿಗೆ ಗೊತ್ತಾಗ್ತದೆ ಅವ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ, ಮತ್ತೆ ಹೃದಯ ತುಂಬಿ ಪೂಜಿಸ್ತಾನೆ. ಮತ್ತೆ ಎಂತ ಇದು ಕನೆಕ್ಟೆಡ್ ನೋಡಿ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ಪೂಜಿಸ್ತಾನೆ ಹೃದಯ ತುಂಬಿ. ಯೋಚನೆ ಎಲ್ಲಿರ್ತದೆ? ಕೃಷ್ಣನಲ್ಲಿ ನೆಲೆಸಿರುತ್ತದೆ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತ, ಟೋಟಲ್ ಡೆಡಿಕೇಟ್ ಮಾಡಿದ್ದಾರೆ ಕೃಷ್ಣಗೆ. ಬೇರೆ ಯಾವುದಿಲ್ಲ ಅವರಿಗೆ ಬಿಸ್ನೆಸ್, ಒಂದೇ ಕೃಷ್ಣ. ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿಮ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾಮ. ಒಂದೇ, ಬೇರೆ ಇಲ್ಲ. ಅರ್ಪಿತವಾಗುತ್ತದೆ ಮತ್ತು ಪರಸ್ಪರವಾಗಿ ನನ್ನ ವಿಷಯ ತಿಳಿಸಿಕೊಡುತ್ತದೆ. ಮತ್ತು ಮಾತಾಡುವುದೆಂತ ಭಕ್ತರು ಕೃಷ್ಣನ ವಿಷಯವೇ. ನಾವಾಗೆ ಅಲ್ಲ, ನಾವೆಂತ ಮಾತಾಡುವಂಥದ್ದು ನೆರೆಮನೆ ಅಂದ್ರೆ ನೆರೆಕರೆ ಅವತ್ತು ನಾವು ಮಾತಾಡ್ತೇವೆ. ಇವತ್ತು ಏನು ಮಾಡಿದ್ದೆ ನೀನು ತಿನ್ನುವುದು ಕೇಳ್ತೇವೆ ಫಸ್ಟ್, ಅಲ್ಲಿಂದ ಸ್ಟಾರ್ಟ್ ಆಗುವಂಥ. ಮತ್ತೆ ನಿನ್ನ ಯಜಮಾನರು ಹೋದ್ರ, ಸೆಕೆಂಡ್ ಅಲ್ಲಿಂದ. ಮತ್ತೆ ಮಕ್ಕಳು ಹೋದ್ರ, ಮಕ್ಕಳಿಗೆ ಯಾವಾಗ ಎಕ್ಸಾಮ್, ಇದೇ ಮಾತಾಡುವಂಥ ನಾವು. ಮತ್ತೆ ಎಸ್, ಧಾರಾವಾಹಿ ನೋಡಿದ್ಯಾ, ಅದಲ್ಲಿ ಎಂತ ಆಯ್ತು, ಮತ್ತೆ ಅವರು ಬಂದ್ರ, ನೀನು ಅವರೆಲ್ಲಿದ್ದಾರೆ, ಇದು ಮಾತಾಡುವಂಥ ನಾವು ಪರಸ್ಪರವಾಗಿ. ಆದ್ರೆ ಭಕ್ತರಾಗಿ ಅಲ್ಲ. ಭಕ್ತರು ಮಾತಾಡುವಂಥ ಪ್ರಜಲ್ಪ ಇಲ್ಲ. ಅತ್ಯಾರ ಪ್ರಯಾಸಜ ಪ್ರಜಲ್ಪನೀಯ ಮಾಗ್ರ ಜನಸಂಘ ಲೌಲ್ಯಾಂಶ ಷಡ್ಭಿರ್ಭಕ್ತಿ ವಿನಶ್ಯತೆ. ಭಕ್ತಿ ಪತನ ಆಗ್ತದೆ, ಭಕ್ತರಿಗೆ ಗೊತ್ತುಂಟು. ಅದಕ್ಕೆ ಅವರು ಆ ವಿಷಯ ಮಾತಾಡೋದಿಲ್ಲ. ಅವರು ಕೃಷ್ಣನ ವಿಷಯವೇ ಮಾತಾಡೋದು. ನನ್ನ ವಿಷಯ ತಿಳಿಸಿಕೊಡುತ್ತಾ ನನ್ನ ಬಗ್ಗೆ ಮಾತನಾಡುತ್ತಾ ಅವರು ಬಹುತೃಪ್ತಿ ಆನಂದ ಪಡೆಯುತ್ತಾರೆ. ನೋಡಿ, ಆಕ್ಚುಲಿ ಇದರಲ್ಲಿ ನಮಗೆ ರುಚಿ ಇಲ್ಲ. ಕೃಷ್ಣನ ವಿಷಯ ಮಾತಾಡೋದ್ರಿಂದ ನಮ್ಗೆ ಎಂತ ಅಂದ್ರೆ ಆಕ್ಚುಲಿ ಆನಂದ ಸಿಗ್ತದೆ, ತೃಪ್ತಿ ಸಿಗ್ತದೆ. ಇಲ್ಲದ ಯಾಕೆ ನಾವು ಕ್ಲಾಸ್ ನೋಡಿ. ನಾನು ಈಗ ಯಾವುದು ಮಂತ್ ಫೆಬ್ರವರಿ, ನಾವು 2020 ಜೂನಲ್ಲಿ ನಾನು ಸ್ಟಾರ್ಟ್ ಮಾಡಿದ ಕ್ಲಾಸ್. ಈಗ ಆಲ್ಮೋಸ್ಟ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ಅಂದ್ರೆ 16 ಕ್ಲಾಸ್. ಮತ್ತೆ ಅಕ್ಟೋಬರಿಂದ 6 ತಿಂಗಳು 2 ಕ್ಲಾಸ್. 2 ಕ್ಲಾಸ್ ಅಂದರೆ 6 ತಿಂಗಳು 12, 28. ಮತ್ತೆ ವಾಪಸ್ 28, 10, 28, 15, 43. ಆಲ್ಮೋಸ್ಟ್ 44-45 ಆಯ್ತು. 45th ಬ್ಯಾಚ್ ನಾನು ಕಲಿಸುವಂಥದ್ದು. ಈಗ ನನಗೆ ಇದರಲ್ಲಿ ಎಂತ ಹೇಳುವಂಥದ್ದು ಆನಂದ ಇಲ್ಲ. ನಾನು ಯಾಕೆ ಕಲಿಸ್ತೇನೆ? ನಮಗೆ ಇದರಲ್ಲಿ ಆನಂದ ಸಿಗ್ತದೆ. ಹಾಗಾಗಿ ನಾವು ಮಾತಾಡೋದ್ರಿಂದ ಬೇರೆ ಯಾವ್ದು ಮಾತಾಡ್ತೇವೆ ನಾವು? ಇಲ್ಲ. ನೋಡಿ, ನನಗೆ ಕ್ಲಾಸ್ ಆದ ಕೂಡಲೇ ಕ್ವಶನ್ ಅದು, ಇಲ್ಲದ್ರೆ ಮತ್ತೆ ನಾನು ಬೇರೆ ಹೇಗಿದ್ದೀರಿ ಅದೆಲ್ಲ ಮಾತಾಡೋದಿಲ್ಲ. ಕೃಷ್ಣನ ವಿಷಯ ಮಾತಾಡುವಂಥದ್ದು. ಅದು ಇಲ್ಲದ್ರೆ ಆಯ್ತು, ಫಿನಿಶ್, ಇಮಿಡಿಯೇಟ್ ಎಂಡ್ ಮೀಟಿಂಗ್. ಹಾಗಾಗಿ ಇದರಲ್ಲಿ ನಮಗೆ ಆನಂದ ಸಿಗ್ತದೆ. ಅದು ನಮ್ಗೆ ಈಗ ಇದರಲ್ಲಿ ಆನಂದ ಇಲ್ಲ. ಅದಕ್ಕೆ ನಮ್ಗೆ ಎಂತಾಗ್ತದೆ, ಇದು ಅಷ್ಟು ಲೈಕ್ ಆಗುದಿಲ್ಲ. ಯಾಕೆ ಲೈಕ್ ಆಗುದಿಲ್ಲ? ಯಾಕೆಂದ್ರೆ ನಮಗೆ ರುಚಿ ಬರಲಿಲ್ಲ ಆಧ್ಯಾತ್ಮಿಕದ ರುಚಿ ಬಂದ್ರೆ ಇದ್ರಲ್ಲಿ ನಮ್ಗೆ ಆನಂದ ಸಿಗ್ತದೆ. ಬೋಧೆಯಂತ ಪರಸ್ಪರ ನೋಡಿ, ನನ್ನ ವಿಷಯ ತಿಳಿಸಿಕೊಡುತ್ತಾ ನನ್ನ ಬಗ್ಗೆ ಮಾತನಾಡುತ್ತಾ
ಅವರು ಬಹುತೃಪ್ತಿ ಆನಂದವನ್ನು ಪಡೆಯುತ್ತಾರೆ. ಒಂದು ನಿಮಿಷ, ಇದು ಕೂಡ ಇಂಪಾರ್ಟೆಂಟ್. ಓಕೆ, ಹಾಗಾಗಿ ಈಗ 2 ಶ್ಲೋಕ ಭಕ್ತರು ಎಂತ ಮಾಡ್ಬೇಕಂತ. ಫಸ್ಟ್ 2 ಶ್ಲೋಕ ಭಕ್ತರು ಎಂತ ಮಾಡ್ಬೇಕು. ಈಗ ಭಗವಂತ ರೆಸಿಪ್ರೋಕೇಟ್ ಮಾಡುವಂಥದ್ದು. ಅಂದ್ರೆ ನಾವು ಹಾರ್ಟ್ ಕೊಟ್ರೆ ಭಗವಂತ ನಮಗೆ ರಿಟರ್ನ್ ಕೊಡ್ತಾನೆ. ಹಾರ್ಟ್ ಸ್ಪಂದನೆ, ಆಕ್ಚುಲಿ ಕೃಷ್ಣ ಸ್ಪಂದಿಸ್ತಾನೆ, ಅದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಈಗ ನಾವು ಈ ಶ್ಲೋಕವನ್ನು ನೋಡುವ. ಈ ಶ್ಲೋಕ ತೇಷಾಂ ಸದಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಾಂ ಏನ ಮಾಂ ಉಪಯಾಂತಿ ತೇ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗ ನಾನು ಕೊಡುತ್ತೇನೆ. ಕೃಷ್ಣ ಅಗತ್ಯವಾದ ಬುದ್ಧಿಯೋಗ, ಬುದ್ಧಿ. ಈಗ ಹೇಗಂದ್ರೆ ಕೃಷ್ಣನಲ್ಲಿ ಬರಲಿಕ್ಕೆ ಈಗ ದೊಡ್ಡ ದೊಡ್ಡ ಸ್ಕಾಲರ್ನವರಿದ್ದಾರೆ, ಡಾಕ್ಟರ್ಸ್, IAS ಮತ್ತೆ ಇಂಜಿನಿಯರ್ಸ್, CA ಎಲ್ಲರೂ ಬರ್ತಾರ. ಈಗ ನಮಗೆ ಆಗ್ಬೋದು, ಅವು ತುಂಬಾ ಇಂಟೆಲಿಜೆಂಟ್ ಡಾಕ್ಟರ್ ಆಗಿದ್ದಾನೆ, ಆಗ ಇಂಟೆಲಿಜೆಂಟ್ ಅಂದ್ರೆ ಭಗವಂತ ಕೊಡುವಂಥದ್ದು. ಯಾರಿಗೆ? ಭಕ್ತರಿಗೆ, ಪ್ರೀತಿ ಅವರಿಗೆ ಕೃಷ್ಣನ ಬಳಿ ಬರ್ಲಿಕ್ಕೆ ಕೊಡ್ತಾನೆ. ಅದು ಬುದ್ಧಿ. ಹೇಗೆ ಅಂದ್ರೆ ಇದು ದಿಸ್ ಇಸ್ ಫಾರ್ ಎಜುಕೇಟೆಡ್ ಪೀಪಲ್. ಯಾವ ಈ ಶ್ಲೋಕ. ನೆಕ್ಸ್ಟ್ ಶ್ಲೋಕ ಅಂದ್ರೆ ಅನ್ಎಜುಕೇಟೆಡ್ ಪೀಪಲ್ಗೆ. ಕೃಷ್ಣ ನಾವು ಡಿಸ್ಕ್ರಿಮಿನೇಟ್ ಮಾಡ್ತೇವೆ, ಕೃಷ್ಣ ಮಾಡೋದಿಲ್ಲ. ಕೃಷ್ಣ ಇಬ್ಬರಿಗೂ ಕೂಡ, ಯಾರು ಕಲ್ತವ ಕೂಡ ಕೃಷ್ಣ ಹತ್ರ ಬರ್ಬೋದು, ಕಲಿದವ ಕೂಡ ಬರ್ಬೋದು. ಹಾಗಾಗಿ ಇಲ್ಲಿ ಅಗತ್ಯವಾದ ಬುದ್ಧಿಯೋಗ ನಾನು ಕೊಡುತ್ತೇನೆ. ಅಗತ್ಯವಾದ, ಈಗ ನಾನು ಹೇಳಿದ ಹಾಗೆ, ಈಗ CA ಆಗಲಿ ಡಾಕ್ಟರ್, ಅವನ ಹತ್ರ ಬುದ್ಧಿ ಉಂಟು, ಆದರೆ ಅದು ಅಗತ್ಯವಾದದಲ್ಲ. ಅಗತ್ಯವಾದ ಬುದ್ಧಿಯಿಂದ ನಾವು ಎಂತ ಕೃಷ್ಣ ಬಳಿಗೆ ಹೋಗ್ಬೋದು. ಆ ಕೃಷ್ಣ ಅಗತ್ಯವಾದ ಬುದ್ಧಿಯನ್ನು ನಾನು ಕೊಡ್ತೇನೆ. ಈಗ ಇಲ್ಲಿ ಧ್ರುವ ಮಹಾರಾಜ್ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಧ್ರುವ ಮಹಾರಾಜ್ 5 ವರ್ಷ ಬಾಲಕ. ಅವನ ತಂದೆಯ ಮಡಿಲಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗ್ತಾನೆ. ಆಗ ಅವನ ತಂದೆಯ ಉತ್ತಾನ ಪಾದ ಅಂದು ಅವನಿಗೆ ಇನ್ನೊಂದು ಹೆಂಡತಿ ಇದ್ಲು. ಅವಳ ಮಗ ಉತ್ತಮ ತೊಡೆಯಲ್ಲಿ. ಧ್ರುವ ಮಹಾರಾಜ್ ಹೋಗ್ತಾನೆ ಕೂತ್ಕೊಳ್ಳಿಕ್ಕೆ. ಆಗ ಉತ್ತಮನ ತಾಯಿ ಹೇಳುವಂಥದ್ದು, ನಿನ್ಗೆ ಕೂತ್ಕೊಳ್ಳಿಕ್ಕೆ ಹಕ್ಕಿಲ್ಲ, ನೀನ್ ನೆಕ್ಸ್ಟ್ ಲೈಫಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು, ಮತ್ತೆ ನಿನಗೆ ಇರುವಂಥದ್ದು. ಆಗ ಉತ್ತಾನ ಪಾದ ಅಂತ ಹೇಳುವುದಿಲ್ಲ. ಧ್ರುವ ಮಹಾರಾಜ್ ತಂದೆ ಸುಮ್ಮನೆ ಹೇಳ್ತಾನೆ. ಆಕ್ಚುಲಿ ಅವ ಹೇಳ್ಬೇಕಿತ್ತು, ಅವ ಇಮಿಡಿಯೇಟ್ ಉತ್ತಮನನ್ನು ಬದಿಗಿಟ್ಟು ಇವನನ್ನು ತೊಡೆಯಲ್ಲಿ ಕೂರಿಸ್ಬೇಕಿತ್ತು. ಅದೇ ಮಾಡಲಿಲ್ಲ, ಸೀದಾ ಹೋಗ್ತಾನೆ. ಸಿಟ್ಟು ಬರ್ತದೆ ಧ್ರುವ ಮಹಾರಾಜ್ಗೆ, ಕ್ಷತ್ರಿಯ ಅಲ್ಲ. ತಾಯಿ ಹತ್ರ ಹೋಗ್ತಾನೆ. ತಾಯಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕೂಗುವಾಗ ಇವ ಹೇಳ್ತಾನೆ, ನನಗೆ ನ್ಯಾಯ ಬೇಕು. ಯಾರು ಕೊಡ್ತಾರೆ ನ್ಯಾಯ? ನನಗೆ ತಂದೆಗಿಂತ ದೊಡ್ಡ ರಾಜ್ಯ ಬೇಕು. ಅದಕ್ಕೆ ತಾಯಿ ಹೇಳ್ತಾಳೆ, ಇದಕ್ಕೆ ನಾರಾಯಣ ಕೊಡ್ತಾನೆ. ಫಸ್ಟಿಗೆ ಹೇಳ್ತಾನೆ ವಿಷಯವಾಗಿ ಹೇಳ್ತಾನೆ, ನನಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಿನ್ನ ತಂದೆಗೆ ಅವಳ ಇನ್ನೊಂದು ಹೆಣ್ಣದ ಮೇಲೆ ಜಾಸ್ತಿ ಮೋಹ, ನನಗೆ ಎಂತ ಮಾಡ್ಲಿಕ್ಕೆ ಆಗುದು, ನನಗೆ ನ್ಯಾಯ ಬೇಕು. ಅದಕ್ಕೆ ನ್ಯಾಯ ನಾರಾಯಣ ಕೊಡ್ತಾನೆ. ನಾರಾಯಣ ಎಲ್ಲಿದ್ದಾನೆ? ಕಾಡಲ್ಲಿದ್ದಾನೆ. ಯಾಕಂದ್ರೆ ಸತ್ಯಯುಗದಲ್ಲಿ ಧ್ಯಾನ ಕಾಡಲ್ಲಿ ಹೋಗ್ತಾ ಇದ್ರು, ಈಗ ಅಲ್ಲ, ಈ ಯುಗಕ್ಕೆ ಅಲ್ಲ. ಹಾಗೆ ಸ್ಟಾರ್ಟ್ ಮಾಡ್ತಾನೆ ಧ್ರುವ ಮಹಾರಾಜ್. 5 ವರ್ಷ ಬಾಲಕ ನೋಡಿ. ಹೋಗ್ತಾನೆ. ಹೋಗುವಾಗ ಅವನಿಗೆ ನಾರದ ಮುನಿ ಸಿಗ್ತಾರೆ. ನಾರದ ಮುನಿ ಸಿಕ್ಕಿ ನಾರದ ಮುನಿ ಕೇಳ್ತಾರೆ, ನೀನು ಎಲ್ಲಿಗೆ ಹೋಗುದು? ನಾನು ಕಾಡಿಗೆ. ಯಾಕೆ? ನಾರಾಯಣನ್ ನೋಡ್ಲಿಕ್ಕೆ. ಅದಕ್ಕೆ
ನಾರದ ಮುನಿ ಹೇಳ್ತಾರೆ, ನೀನು ಅವಿಪಕ್ವ ಅಂದ್ರೆ ನೀನು ಕಾಯಿ, ಹಣ್ಣಾಗಲಿಲ್ಲ, ನೀನು ಕುಯ್ಯೋಗಿ, ನೀನು ಯೋಗಿ ಎಲ್ಲ ಕುಯ್ಯೋಗಿ, ಸಣ್ಣ ಮಗು. ಅದಕ್ಕೆ ಧ್ರುವ ಮಹಾರಾಜ ಹೇಳ್ತಾರೆ, ಇಲ್ಲ ನನಗೆ ಹೋಗ್ಲೇಬೇಕು ಅಂದ್ರೆ ಗುರು ಟೆಸ್ಟ್ ಮಾಡಿದ್ರು ಧ್ರುವ ಮಹಾರಾಜ ಡಿಟರ್ಮಿನೇಷನ್. ಮತ್ತೆ ಲಾಸ್ಟಿಗೆ ಈ ನಾರದ ಮುನಿ ಮಂತ್ರ ಹೇಳಿಕೊಡ್ತಾರೆ. ಎಂತ ಮಂತ್ರ? ಓಂ ನಮೋ ಭಗವತೆ ವಾಸುದೇವ. ಮತ್ತೆ ಧ್ರುವ ಹೋಗ್ತಾನೆ. ಪ್ರಭುಪಾದಲ್ಲಿ ಹೇಳ್ತಾರೆ, ದ ಗ್ರೇಟ್ ಫಾರ್ಚೂನ್ ಆಫ್ ಧ್ರುವ ಈಸ್ ಈ ಮೆಟ್ ವಿತ್ ಎ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್. ಈಗ ನಮಗೆ ಯಾಕೆ ಭಕ್ತಿಯಲ್ಲಿ ನಾವು ಯಾಕೆ ತೊಡಗಲಿಲ್ಲ? ಯಾಕೆಂದ್ರೆ ನನಗೆ ಇಷ್ಟು ವರ್ಷ ಈಗ ನಾವು ಬಂದಿದ್ದೇವೆ ಸರಿಯಾದ ಸಂಪ್ರದಾಯಕ್ಕೆ, ನಮಗೆ ಸರಿಯಾದ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಸಿಗಲಿಲ್ಲ. ಈಗ ನಮ್ಮ ಸಂಸ್ಥೆಯ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಪ್ರಭುಪಾದ ಆಚಾರ್ಯ. ಹಾಗೆ ಪ್ರಭುಪಾದಲ್ಲಿ ಹೇಳ್ತಾರೆ, ಈ ಮೆಟ್ ವಿತ್ ಎ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಹೂ ಇಸ್ ನನ್ನದಿದೆ ನಾರದ ಮುನಿ. ನಾರದ ಮುನಿ ಭೇಟಿಯಾದ ಕಾರಣ ಅವನಿಗೆ ಒಳ್ಳೇದು ಎಲ್ಲ ಶುಭಕರ ಆಯ್ತದ. ಧ್ರುವ ಕಾಡಿಗೆ ಹೋಗ್ತಾನೆ. ಮತ್ತೆ ಅಷ್ಟು ಶ್ಲೋಕ ಹೇಳ್ತಾನೆ, ಸ್ಥಾನಾಭಿಲಾಷಿ ತಪಸಿ ಸ್ಥಿತೋ ಅಹಂ ತ್ವಾಂ ಪ್ರಾಪ್ತವಾನ್ ದೇವ ಮುನೀಂದ್ರ ಗುಹ್ಯಂ ಕಾಚಾಂ ವಿಚಿನ್ವನ್ ಅಪಿ ದಿವ್ಯ ರತ್ನಂ ಸ್ವಾಮೀನ್ ಕೃತಾರ್ಥೋ ಅಸ್ಮಿ ವರಂನ ಯಾಚಿ. ಧ್ರುವ ಮಹಾರಾಜ್ ಹೇಳುವಂಥದ್ದು, ನಾನು ತಂದೆಗಿಂತ ದೊಡ್ಡ ರಾಜ ಬೇಕಂತ ಇಲ್ಲಿ ಬಂದೆ, ಭೌತಿಕ ಇಚ್ಛೆ ಇಟ್ಕೊಂಡು ಇಲ್ಲಿ ಬಂದೆ. ಇದಕ್ಕೆ ನಾನು ಕಠಿಣ ತಪಸ್ ಮಾಡಿದೆ, 6 ತಿಂಗಳು 1.5 ಕಾಲದಲ್ಲಿ ನಿಂತೆ. ಈಗ ನನಗೆ ನೀನು ಸಿಕ್ಕಿದ್ಯಾ? ಹೇಗೆಂದ್ರೆ ನಾರಾಯಣ ಧ್ರುವ ಮಹಾರಾಜಿಗೆ ಹೀಗೆ ತಲೆಗೆ ಆಶೀರ್ವಾದ ಇಟ್ಟು ಪ್ರಭುಪಾದ ಹೇಳ್ತಾರೆ, ಸೇಮ್ ಆಶೀರ್ವಾದ ನಿಮ್ಗೆ ಕೂಡ ಸಿಗ್ತದೆ, ನೀನು ತಪಸ್ ಮಾಡು. ಪ್ರಭುಪಾದ ಹೇಳ್ತಾರೆ, ಆದ್ರೆ ಈ ರೀತಿ ತಪಸ್ಸಲ್ಲ, 2 ಗಂಟೆ ಜಪ ಮಾಡುವಂಥದ್ದು ಸಿಂಪಲ್ ತಪಸ್. ಹಾಗೆ ನಿನಗೆ ಈಗ ಇದಕ್ಕೆ ನಾನು ತಪಸ್ ಮಾಡಿದೆ, ನನಗೀಗ ಅವರು ಸಿಕ್ಕಿದ್ದಾರೆ. ಆದರೆ ದೇವತೆ ಆಗಲಿ ಈ ಋಷಿಗಳಿಗಾಗಲಿ ನೀನು ಸಿಗುವುದು ಕಷ್ಟ, ನಮ್ಮೇ ವಿದುಸುರಾಗಣೆ. ನಾನೊಂದು ಗಾಜಿನ ತುಂಡಿಗೆ ಬಂದೆ, ನನಗೀಗ ವಜ್ರ ಸಿಕ್ಕಿದೆ, ನಾನು ಟೋಟಲಿ ಸ್ಯಾಟಿಸ್ಫೈಡ್, ನನಗೆ ಇನ್ನೂ ಏನು ಬೇಡ. ಮತ್ತೆ ಮನೆಗೆ ಹೋಗುವಾಗ ತಲೆ ಕೆಳಗೆ ಮಾಡಿ ಹೋದ್ರಂತೆ ಧ್ರುವ ಮಹಾರಾಜ್. ಯಾಕೆ ನಾನು ಭೌತಿಕ ಇಚ್ಛೆ ಇಟ್ಕೊಂಡು ಇಲ್ಲಿ ಬಂದೆ? ಹಾಗಾಗಿ ಇದನ್ನು ನಾವು ತಿಳಿಬೇಕು. ಈಗ ಧ್ರುವನಿಗೆ ಬುದ್ಧಿ ಯಾರು ಕೊಟ್ಟದ್ದು? ಭಗವಂತ, ಬಳಿಗೆ ಬರಲಿಕ್ಕೆ. ಶ್ಲೋಕ 11. ತೇಷಾಂ ಏವಾನ್ ಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಷದ. ಅವರಿಗೆ ವಿಶೇಷ ಅನುಗಮ ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನಕತನ್ನು ನಾಶ ಮಾಡು. ಇದು ಯಾರಿಗೆಲ್ಲ ಎಜುಕೇಶನ್ ಇಲ್ಲ ಅವರಿಗೆ ಈ ಶ್ಲೋಕ. ಕೃಷ್ಣ ಎಂತ ಮಾಡ್ತಾನೆ? ಜ್ಞಾನದ ದೀಪ ಬೆಳಗಿಸ್ತಾನೆ, ಮತ್ತೆ ಅಜ್ಞಾನಕತನ್ನು ನಾಶ ಮಾಡ್ತಾನೆ. ಇದಕ್ಕೆ 2 ಎಕ್ಸಾಂಪಲ್ ಕೊಡ್ಬೋದು. ಒಂದು ಎಕ್ಸಾಂಪಲ್ ಕನಕದಾಸ, ನಿಮ್ಗೆಲ್ಲರಿಗೂ ಗೊತ್ತುಂಟು, ಉಡುಪಿಯಲ್ಲಿ ಬಾಗಿಲನ್ನು ತೆರೆಯೋ ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ, ಬಾಗಿಲನ್ನು ತೆರೆದೋ. ಹಾಗೆ ಹೇಳುವಾಗ ಈ ಡಿಟಿಸೆ ಉಲ್ಟಾ ಆಯ್ತು. ಆಕ್ಚುಲಿ ಅವರಿಗೆ ಎಂತಂದ್ರೆ ಈ ಸೋಕಾಲ್ಡ್ ಎಜುಕೇಶನ್ ಇಲ್ಲ, ಆದರೆ ಸ್ಪಿರಿಚುವಲ್ ಎಜುಕೇಶನ್ ಉಂಟು. ಸ್ಪಿರಿಚುವಲ್ ಹೇಗೆ ಬರ್ತದೆ? ಕೃಷ್ಣ ಜ್ಞಾನ ದೀಪದ ಬೆಳಕಿನಿಂದ ಅಜ್ಞಾನಕತನ್ನು ನಾಶ ಮಾಡ್ತಾನೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಇದು ಬ್ರಾಹ್ಮಣ, ಸೌತ್ ಇಂಡಿಯನ್ ಬ್ರಾಹ್ಮಣ. ಚೈತನ್ಯ ಮಹಾಪ್ರಭು ಶ್ರೀರಂಗಂಗೆ ಹೋಗ್ತಾರೆ, ಸೌತ್ ಇಂಡಿಯಾಗೆ ಹೋಗುವಾಗ ಅಲ್ಲಿ ಚತುರ್ಮಾಸ, ಹಾಗೆ ಅಲ್ಲಿ ಸ್ಟೇ ಆಗ್ತಾರೆ ಶ್ರೀರಂಗಮಲ್ಲಿ. ಚತುರ್ಮಾಸಕ್ಕೆ ಸನ್ಯಾಸಿಗಳು ಎಲ್ಲಿ ಹೋಗುದಿಲ್ಲ. ಅಲ್ಲಿ ಒಬ್ಬ ಬ್ರಾಹ್ಮಣ ಓದ್ತಾ ಇರ್ತಾನೆ ಭಗವದ್ಗೀತೆ ಶ್ಲೋಕ. ಎಲ್ಲರೂ ಪಾಸ್ ಆಗುವ ನಗಾಡ್ತಾ ಇದ್ದಾರೆ. ಯಾಕೆ? ತಪ್ಪು ಓಡ್ತಾ ಇದ್ದಾನೆ. ಚೈತನ್ಯ ಹೋದ್ರು, ಓಕೆ ನೀನು ಎಂತ ಮಾಡ್ತಾ ಇದ್ದೆ? ನಾನು ಭಗವದ್ಗೀತೆ ಓದ್ತಾ ಇದ್ದೇನೆ. ಯಾಕೆ ತಪ್ಪು ಓದ್ತಾ ಇದ್ದೆ? ನನ್ನ ಗುರು ಹೇಳಿದ್ದಾರೆ. ಚೈತನ್ಯ ಓಕೆ ವೆರಿ ಗುಡ್, ಗುರು ಆಜ್ಞೆಯನ್ನು ಪಾಲನೆ ಮಾಡ್ತಾ ಇದ್ದಾನೆ. ಮತ್ತೆ ಸ್ವಲ್ಪ ದೂರ ಹೋದ್ರು, ಅಲ್ಲಿ ಅವ ಕೂಗ್ತಾ ಇದ್ದಾನೆ. ಚೈತನ್ಯ ಹತ್ರ ಹೋದ್ರು, ನೀನು ಯಾಕೆ ಕೂಗ್ತಾ ಇದ್ದೀಯ? ಅಲ್ಲ, ಕೃಷ್ಣ ದೇವೋತ್ತಮ ಪರಮಪುರುಷ, ಅವ
ಸಾರಥಿಯಾಗಿ ಅರ್ಜುನ ಕೆಲಸ ಮಾಡ್ತಾ ಇದ್ದಾನೆ. ಇದನ್ನು ನನಗೆ ನೋಡಿ ಕೂಗು ಬರ್ತಾ ಉಂಟು. ಚಂದ್ರಮೌಳಿ ಹೇಳ್ತಾನೆ, ನೀನು ಓದೋದು ಬೇಡ, ನಿಂಗೆ ಅರ್ಥ ಆಯ್ತು. ಹಾಗೆ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ, ನಾವು ಸೋಕಾಲ್ಡ್ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ. ಎಸ್, ಶ್ಲೋಕ 12-13. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಂ ಋಷಯ ಸರ್ವೇ ದೇವರ್ಷಿ ನಾರದಸ್ತದಾ ಅಸಿತೋ ದೇವಲ ವ್ಯಾಸ ಸ್ವಯಂ ಶೈವ ಪ್ರವಿಶ್ಚಿಮೆ. ಎಸ್, ಈಗ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ಅದು ನಮಗೆ ಯಾವ ರೀತಿಯ ಪ್ರಾರ್ಥನೆ ಮಾಡಬೇಕು ಗೊತ್ತು. ಎಸ್, ನೀವೆಲ್ಲರೂ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತೀರಲ್ಲ, ಯಾವ ರೀತಿ ಮಾಡ್ತೀರಿ ದೇವಸ್ಥಾನಕ್ಕೆ ಹೋಗುವಾಗ? ಎಸ್, ಹೇಳಿ ನಿಮ್ಮ ವಿಷಯ. ಓಕೆ, ಎಸ್, ಯಾವ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡ್ತೀರಿ? ಅನ್ಮ್ಯೂಟ್ ಮಾಡಿದ್ದೇನೆ. ದೇವಸ್ಥಾನಕ್ಕೆ ಹೋಗೋ ದೇವರ ಹತ್ರ ಎಂತ ಪ್ರಾರ್ಥನೆ ಮಾಡ್ತೀರಿ, ಎಂತ ಕೇಳ್ತೀರಿ? ಅದು ಕೊಡಿ, ಇದು ಕೊಡಿ, ಮಕ್ಕಳಿಗೆ ವಿದ್ಯೆ ಕೊಡಿ, ಮನೆಯಲ್ಲಿ ಸಂಪತ್ತು ಕೊಡಿ ಎಲ್ಲ ಬೇಡ್ತೀರಲ್ಲ. ಓಕೆ, ಎಸ್, ಬೇರೆಯವರು ಎಸ್ ಹೇಳಿ, ನೀವು ಎಂತೆಲ್ಲ ಬೇಡ್ತೀರಿ ಹೇಳಿ. ಅದ್ರಲ್ಲಿ ಏನಿಲ್ಲ, ಎಲ್ಲರೂ ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಹರೇ ಕೃಷ್ಣ, ದಯವಿಟ್ಟು ಮಾತಾಡಿ. ಗುರುಜಿ ಹೋದ ತಕ್ಷಣ ಕಣ್ಮುಚ್ಕೊಂಡು ಕೈ ಮುಕ್ಕೊಂಡು ನಮ್ಗೆ ಏನಿಗೆ ಬೇಕು ಎಲ್ಲ ನಮಗೋಸ್ಕರ ನಿಮ್ಗೋಸ್ಕರ ಕೇಳ್ತೀರಾ? ಬೇರೆಯವರು ಭೌತಿಕ ಅಗತ್ಯಗಳನ್ನೇ ಬೇಡ್ತೀವಿ ಪ್ರಭುಜಿ. ಭೌತಿಕ ಅಗತ್ಯಗಳು ಬೇಡ್ತೀರಾ? ಎಸ್, ಓಕೆ. ಬೇರೆಯವರು ಎಸ್, ಇದು ಸಹಜ. ಎಸ್, ಬೇರೆಯವರು ಎಸ್, ಯಾರೆಲ್ಲ ಎಂತೆಲ್ಲ ಕೇಳ್ತೀರಿ ದಯವಿಟ್ಟು ಹೇಳಿ. ಕೃಷ್ಣನಿಗೆ ಗ್ರಾಟಿಫೈ ಮಾಡ್ತೀವಿ. ಯಾವ್ದು ಕೃಷ್ಣನಿಗೆ ಧನ್ಯವಾದ ಹೇಳ್ತೀವಿ. ಧನ್ಯವಾದ ಹೇಳ್ತೀರಾ? ಯಾಕೆ? ಯಾಕಂದ್ರೆ ಇಷ್ಟೆಲ್ಲ ಕೊಟ್ಟಿದ್ದಾರೆ, ಇನ್ನು ಒಳ್ಳೇದು ಕೊಡ್ಬೇಕು ಅಂತ ಹೇಳಿ. ಹೌದಾ? ಬೇರೆಯವರು ಎಲ್ಲ ಅನಾರೋಗ್ಯದಲ್ಲಿರೋರಿಗೆ ಕೊಡಿ. ಪ್ರಕೃತಿಯನ್ನು ಎಲ್ಲರಿಗೆ ಪರಿಪಾಲಿಸಿ ಕೊಡಿ ಅಂತೇಳಿ ಕೇಳ್ತೀವಿ. ಹಾಗೂ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ಲಿ ಅಂತೇಳಿ ಆ ಕೃಷ್ಣನಲ್ಲಿ ಬೇಡ್ತಾ ಇರ್ತೀವಿ ಗುರುಗಳೇ. ಓಕೆ, ನಿಮ್ಗೆ ಕೇಳುವುದಿಲ್ವಾ? ನಿಮ್ಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಸರ್ವ ಜನ ಸುಖಿ ಭವಂತು ಅಂತ ಹೇಳಿರ್ಬೇಕು. ಹಾ ಗುರುಗಳೇ, ನಮ್ದಂದ್ರೆ ಎಲ್ಲರಿಗೂ ಬಂತಲ್ಲ ಗುರುಗಳೇ. ಓಕೆ, ಹಾಗೆ ಕೇಳ್ತೀರಾ? ಓಕೆ, ನಾನು ಕೂಡ. ಈಗ ಫಸ್ಟ್ ಆಫ್ ಆಲ್ ನಮಗೆ ಪ್ರಾರ್ಥನೆ ಎಂತ ಮಾಡ್ಬೇಕಂತ ಗೊತ್ತಿಲ್ಲ ನೋಡಿ. ಪ್ರಾರ್ಥನೆಯಲ್ಲಿ 4 ವಿಧ ಉಂಟು. ಈಗ ಸ್ಟೆಪ್ಸ್ ಹೇಳ್ತೇನೆ. ಫಸ್ಟಿಗೆ ನಾವು ಭಗವಂತನನ್ನು ಹೊಗಳ್ಬೇಕು ದೇವಸ್ಥಾನಕ್ಕೆ ಹೋದ ಕೂಡಲೇ. ಯಾಕೆಂದ್ರೆ ಭಗವಂತ ರಾಜ, ಈಸ್ ದ ಕಿಂಗ್. ನಿನ್ನೆ ನಾವು ಈ 9ನೇ ಅಧ್ಯಾಯದಲ್ಲಿ ಹೇಳು ರಾಜವಿದ್ಯಾ. ಹಾಗೆ ಕಿಂಗ್ ಯಾರು? ಕೃಷ್ಣ ಇಸ್ ದ ಕಿಂಗ್, ರಿಯಲ್ ಕಿಂಗ್ ಪ್ರಭು ಹೇಳ್ತಾರೆ. ಹಾಗೆ ಅವನ್ನ ನಾವು ಹೊಗಳ್ಬೇಕು, ಗ್ಲೋರಿಫಿಕೇಶನ್. ಎರಡನೇದಂತ ಸೆಕೆಂಡ್, ನಾವು ಭಗವಂತನಿಗೆ ಕೃತಜ್ಞ ಭಾವ. ಕೃಷ್ಣ ನನ್ನ ಅರ್ಹತೆಗೆ ನೀನು ಜಾಸ್ತಿ ನನಗೆ ಕೊಟ್ಟಿದ್ದೆ. ಅದು ನಾವು ಹಾಗೆಲ್ಲ, ಕೃಷ್ಣ ನನಗೆ ತುಂಬಾ ಅರ್ಹತೆ ಉಂಟು, ನೀನು ನನಗೇನು ಕೊಡ್ಲಿಲ್ಲ. ಇದು ನಮ್ಮ ಮಿಸ್ಟೇಕ್. ಕೃತಜ್ಞ ಭಾವ ಇರ್ಬೇಕಂತ ಭಗವಂತನಿಗೆ, ಗ್ರಾಟಿಟ್ಯೂಡ್. ನೆಕ್ಸ್ಟ್ ಕ್ಷಮೆ ಕೇಳ್ಬೇಕಂತೆ, ಫಾರ್ಗಿವ್ನೆಸ್. ಕೃಷ್ಣ, ನಾನು ಈ ಲೈಫಲ್ಲಿ ಮತ್ತೆ ನನ್ನ ಹೋದ ಲೈಫಲ್ಲಿ ತುಂಬಾ ಲೈಫ್ ತೆಗೆದಿದ್ದೇನೆ. ಎಲ್ಲ ಲೈಫಲ್ಲಿ ನಾನು ಬೇಡದ್ ಮಾಡಿದ್ದೇನೆ. ಬೇಡದಂದ್ರೆ ನಿನ್ನ ಕಡೆ ನನಗೆ ಆಕರ್ಷಣೆ ಬರಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸು. ಇದು ಕೇಳ್ಬೇಕಂತೆ. ಮತ್ತೆ 4ನೇ ಪಾಯಿಂಟ್ ಕೇಳ್ಬೇಕಂತೆ ಅಂತ, ಕೃಷ್ಣ ಅದು ಕೂಡ ಎಂತ ಭೌತಿಕ ಅಲ್ಲ, ನಾನು ಭಕ್ತಿಯಲ್ಲಿ ಹೇಗೆ ಪ್ರೋಗ್ರೆಸ್ ಆಗುವಂಥದ್ದು ನನಗೆ ಅನುಗ್ರಹ ಮಾಡು. ಇದು ಕೇಳುವಂತ ವಿಷಯ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಕಲಿಯುಗಕ್ಕೆ ಜನರು ಏನಂತಂದ್ರೆ, ವೇದಾಸರು ಹೇಳಿದ್ದಾರೆ, ಪ್ರಾಯಣ ಅಲ್ಪಾಯುಷ್ ಸಭ್ಯ ಕಲವಸ್ಮಿನ್ ಯುಗೇ ಜನ ಮಂದ ಸುಮಂದ ಮತೆಯು ಮಂದಭಾಗಿ ಉಪದ್ರತ. ಅಂದ್ರೆ ಆಯುಷ್ಯ ಕಡಿಮೆ, ಮತ್ತೆ ಮಂದ ದಡ್ಡರು, ಸುಮಂದ ಶತದಡ್ಡರು, ಮತ್ತೆ ಉಪದ್ರತ ಡಿಸ್ಟರ್ಬ್ ಕಂಡೀಷನ್. ಹಾಗೆ ಎಂತ ಪ್ರಭುಪಾದ ಹೇಳಿದ್ದಾರೆ, ಬೆಸ್ಟ್ ಪ್ರೇಯರ್ ಅಂತಂದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇದು ಬೆಸ್ಟ್ ಪ್ರೇಯರ್ ಅಂತ ಪ್ರಭುಪಾದ ಹೇಳ್ತಾರೆ. ದೇವಸ್ಥಾನ ಹೋಗುವಾಗ ದೇವರ ಎದುರು ಇದನ್ನು ಹೇಳ್ಬೇಕು. ಯಾಕೆ? ಹರೇ ಅಂದ್ರೆ ರಾಧಾರಾಣಿ ಶಕ್ತಿ, ಕೃಷ್ಣ ಹರೇ ಕೃಷ್ಣ. ಓ ರಾಧಾರಾಣಿ, ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸು. ಈ ಮಂತ್ರದ ಅರ್ಥ ಅದು.
ಹಾಗೆ ಹೇಳುವಾಗ ಕೃಷ್ಣನಿಗೆ ತುಂಬಾ ಖುಷಿ ಆಗ್ತದೆ. ಹಾಗೆ ನಾವು ಈ ರೀತಿ ಮಾಡ್ಬೇಕು. ಇಲ್ಲಿ ನೋಡಿ ಅರ್ಜುನ ಎಂತ ಮಾಡ್ತಿದ್ದಾನೆ, ಹೊಗಳ್ತಾ ಇದ್ದಾನೆ. ಫಸ್ಟ್ ಗ್ಲೋರಿಫಿಕೇಶನ್. ಅರ್ಜುನ ಹೇಳಿದ, ನೀನ್ ದೇವತ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ಈ ರೀತಿ ಹೊಗಳ್ಬೇಕು. ನೀ ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನು ಅತ್ಯಂತ ಶ್ರೇಷ್ಠನು. ನೆಕ್ಸ್ಟ್ ನೋಡಿ, ನಾರದ ಆಸಿದ್ದ ದೇವರ ಮತ್ತು ವ್ಯಾಸನ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸ್ತಾರೆ. ನಾನು ಹೇಳುದಲ್ಲ, ನಾರದ ಇದು ಪ್ರಿವಿಯಸ್ ಆಚಾರ್ಯರು. ಇದು ಭಕ್ತನ ಲಕ್ಷಣ. ಭಕ್ತ ಯಾವಾಗಲೂ ಪ್ರಿವಿಯಸ್ ಆಚಾರ್ಯರಿಗೆ ಕ್ರೆಡಿಟ್ ಕೊಡ್ತಾನೆ. ಅದು ನಾವಾಗೆಲ್ಲ ಪ್ರಿವಿಯಸ್ ಆಚಾರ್ಯ ಯಾರು ನಾನು ನಂಬುದಿಲ್ಲ. ಯಾಕೆ? ನಮಗೆ ಅಹಂಕಾರ. ಪ್ರಕೃತಿ ಕ್ರಿಯಮಾಣಿ ಗುಣಕರ್ಮಾಣಿ ವಿಭಾಗಶಃ ಅಹಂಕಾರ ವಿಮೂಢಾತ್ಮ ಕರ್ತ ಅತಿ ಮನ್ಯತೆ. ಹಾಗಾಗಿ ಅಹಂಕಾರ ವಿಮೂಢಾತ್ಮ, ನಮಗೆ ಹಾಗೆ ನಾವು ಕ್ರೆಡಿಟ್ ಕೊಡೋದಿಲ್ಲ. ನಾರದಮನಿಗೆ, ಆಸಿತನಿಗೆ, ದೇವಲಿಂಗ, ವ್ಯಾಸರಿಗೆ ನಾವು ಕ್ರೆಡಿಟ್ ಕೊಡೋದಿಲ್ಲ. ಆದರೆ ಶುದ್ಧ ಭಕ್ತರು ಯಾವಾಗಲೂ ಕ್ರೆಡಿಟ್ ಕೊಡ್ತಾರೆ ಪ್ರಿವಿಯಸ್ ಆಚಾರ್ಯರಿಗೆ. ಹೀಗೆ ನೀನೇ ಇದನ್ನು ನನಗೆ ಹೇಳುತ್ತಿದ್ಯಾ ನೋಡಿ, ಅವರು ಕೂಡ ಹೇಳಿದ್ದಾರೆ, ನೀನು ಕೂಡ ಹೇಳ್ತಾ ಇದ್ದೆ, ಆಗ ನಾನು ನಂಬ್ತೇನೆ. ಆಯ್ತು, ಸಿಂಪಲ್. ಮತ್ತೆ ಇಫ್, ಬಟ್, ದೇರ್ ಫಾರ್ ಅದೆಲ್ಲ ಯಾವುದಿಲ್ಲ. ಶ್ಲೋಕ 14. ಸರ್ವಮೇತ ಧೃತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನಹೀತೆ ಭಗವಾನ್ ವ್ಯಕ್ತಿ ವಿದು ದೇವನ ದಾನವ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ನಾನು ಸತ್ಯವನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ ದೇವತೆಗಳ ದಾನವಾಗಿ ನಿನ್ನ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲ್ಲ. ನಾನು ಒಪ್ತಾ ಇದ್ದೇನೆ, ದೇವತೆ ಮತ್ತು ದಾನವರಿಗೆ ಅರ್ಥ ಆಗುದಿಲ್ಲ. ಶ್ಲೋಕ 15. ಸ್ವಯಂ ಏವಾತ್ಮನಾತ್ಮಾನಂ ತತ್ವಾಂ ಪುರುಷೋತ್ತಮ ಭೂತಭಾವ ಭಾವನಾ ಭೂತೇಶ ದೇವದೇವ ಜಗತ್ಪತೆ. ಓ ಪುರುಷೋತ್ತಮನೆ, ಎಲ್ಲದ ಮೂಲನೆ, ಎಲ್ಲದ ಪ್ರಭು, ದೇವದೇವನೇ, ಜಗತ್ಪತಿ, ವಾಸವಾಗಿ ನಿನ್ನ ಅಂತರಂಗ ಶಕ್ತಿಯನ್ನು ನೀನೊಬ್ಬನೇ ನೀನು ಅರ್ಥ ಮಾಡಿಕೊಳ್ಳಬಹುದು. ಕೃಷ್ಣ ಅರ್ಥ ಮಾಡ್ಲಿಕ್ಕೆ ಯಾರಿಗೂ ಆಗುದಿಲ್ಲ. ಎಸ್. ಶ್ಲೋಕ 17. ಕಥಂ ವಿದ್ಯಾಂ ಅಹಂ ಯೋಗಿಂ ಸ್ವಾಂ ಸದಾ ಪರಿಚಿಂತಯಾನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವಾನ್ ಮಯ. ಕೃಷ್ಣನೇ ಪರಮಯೋಗಿ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಓ ದೇವತ ಪರಮಪುರುಷನೇ, ಯಾವ ಯಾವ ರೂಪಗಳು ನಿನ್ನನ್ನು ಸ್ಮರಿಸಬೇಕು ಕೇಳ್ತಾ ಇದ್ದಾರೆ. ಶ್ಲೋಕ 18. ವಿಸ್ತರೇಣ ಆತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥೆಯ ತೃಪ್ತಿ ಈ ಶೃಣ್ವತೋ ನಾಸಿ ಮೇ ಅಮೃತಂ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಮತ್ತೆ ಮತ್ತೆ ವಿವರ ವರ್ಣಿಸು. ನಿನ್ನ ವಿಷಯ ಕೇಳುವುದು ನನಗೆ ಸಾಕು ಎಂದು ಅನಿಸುವುದಿಲ್ಲ. ನಿನ್ನ ವಿಷಯ ಕೇಳಿದಷ್ಟು ನಿನ್ನ ಮಾತುಗಳು ಅದ್ಭುತ ಸವಿಬೇಕು ಅಂತ ಎನಿಸುತ್ತೆ. ಅಂದ್ರೆ ನಿಮಗೆ ಟೇಸ್ಟ್ ಉಂಟು, ಇನ್ನು ಹೇಳು ಸಾಕಾಗಲಿಲ್ಲ. ನಮಗೆ ಸಾಕಾಗ್ತದೆ. ಈಗ 7 ಗಂಟೆ ಆಗುವಾಗ ನಾವು ಇಮಿಡಿಯೇಟ್ ಬಿಡ್ತೇವೆ, ಲೀವ್ ಮೀಟಿಂಗ್. ನಾವು ಕಾಯ್ತಾ ಇರ್ತೇವೆ ಯಾವಾಗ 7 ಗಂಟೆ ಆಗ್ತದೆ ಅಂತ. ಹೇಗೆಂದ್ರೆ ಟೇಸ್ಟ್ ಇಲ್ಲ. ಇಲ್ಲಿ ನೋಡಿ, ಅರ್ಜುನ ಇನ್ನೂ ಕೇಳಬೇಕಂತ, ಅವನಿಗೆ ಟೇಸ್ಟ್ ಉಂಟು ಅವನಿಗೆ. ಶ್ಲೋಕ 19. ಶ್ರೀ ಭಗವಾನ್ ವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಯ್ಯಾತ್ಮ ವಿಭೂತಯ ಪ್ರದಾ ಅನ್ಯತ ಕುರು ಶ್ರೇಷ್ಠ ನಾಸ್ಯಂತೋ ವಿಸ್ತರಸ್ಯ ಮೇ. ದೇವತ ಪರಮೇಶ್ವರನು ಹೀಗೆ ಎಂದನು. ಆಗಲೇ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳ ಮಿತಿ ಇಲ್ಲ, ಆದ್ದರಿಂದ ಪ್ರಧಾನವಾದನ್ನು ಮಾತ್ರ ಹೇಳ್ತೇನೆ. ತುಂಬಾ ಉಂಟು ವಿಭೂತಿ, ಆದರೆ ಪ್ರಧಾನವಾದ ಹೇಳ್ತಾನೆ. ಎಸ್. ಈಗ ನೋಡಿ, 10ನೇ ಶ್ಲೋಕ, 10ನೇ ಅಧ್ಯಾಯ 21 ಶ್ಲೋಕದಿಂದ 38 ಇದೆಲ್ಲ ವಿಭೂತಿಸ್. ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟಿಗೆ, ಆದಿತ್ಯದಲ್ಲಿ ನಾನು ವಿಷ್ಣು, ಬೆಳಕಿನಲ್ಲಿ ನಾನು ಸೂರ್ಯ, ಮರುತಾಸದಲ್ಲಿ ನಾನು ಮರೀಚ, ನಕ್ಷತ್ರದಲ್ಲಿ ನಾನು ಚಂದ್ರ, ವೇದಗಳನ್ನು ಸಾಮ, ದೇವತೆಗಳ ನಾನು ಇಂದ್ರ, ಇಂದ್ರಗಳ ನಾನು ಮನಸ್ಸು, ಜೀವಿಗಳ ನಾನು ಚೇತನ, ರುದ್ರಲ್ಲಿ ನಾನು ಶಿವ, ಯಕ್ಷ ಮತ್ತು ರಾಕ್ಷಸಗಳ ನಾನು ಕುಬೇರ, ಪುರೋಹಿತರ ನಾನು ಬೃಹಸ್ಪತಿ, ಸೇನಾಧಿಪತಿಗಳ ನಾನು ಸ್ಕಂದ, ಸರಸ್ಸುಗಳ ನಾನು ಸಮುದ್ರ, ಮಹರ್ಷಿಗಳ ನಾನು ಭೃಗು, ಕಂಬನಗಳ ನಾನು ಓಂ. ಜಪ, ಯಜ್ಞದಲ್ಲಿ ಜಪ ಆಗಿ ನೋಡಿ, ಭಗವಂತ ಹೇಳಿದ್ದಾನೆ 10.25. ಹಾಗೆ ಎಲ್ಲರೂ ಜಪ ಮಾಡಬೇಕು. ಓಕೆ. ಚಲಿಸುವ ವಸ್ತುಗಳನ್ನು ನಾನು ಹಿಮಾಲಯ, ವೃಕ್ಷಗಳಲ್ಲಿ ನಾನು ಅಶ್ವಥ, ಋಷಿಗಳಲ್ಲಿ ನಾನು ನಾರದ, ಗಂಧರ್ವಲ್ಲಿ ನಾನು ಚಿತ್ರರಥ, ಸಿದ್ಧಿ ಪಡೆದ ನಾನು ಕಪಿಲ ಮುನಿ, ಕುದುರೆಗಳಲ್ಲಿ ನಾನು ಉಚ್ಚ ಹಿಯಾಶ್ರವ, ಗಜನಲ್ಲಿ ನಾನು ಐರಾವತ. ಮನುಷ್ಯರಲ್ಲಿ ನಾನು ರಾಜ, ಆಯುಧಗಳ ನಾನು ವಜ್ರ, ಗೋವುಗಳ ನಾನು ಸುರಭಿ, ಪ್ರಜೋತ್ಪದ ಕಾರಣಗಳಲ್ಲಿ ನಾನು ಕಂದರ್ಪ, ಸರ್ಪಗಳ ನಾನು ವಾಸುಕಿ, ಬಹುಹೇಡಿಗಳ ನಾಗರಗಳನ್ನು ಅನಂತ, ಜಲವಾಸಿಗಳು ನಾನು ವರುಣ, ಪಿತೃಗಳಲ್ಲಿ ನಾನು ಆರ್ಯಮ, ಶಾಸನ ನಿರ್ವಹಿಸದಲ್ಲಿ ನಾನು ಯಮ,
ದೈತ್ಯರ ನಾನು ಭಕ್ತ ಪ್ರಹ್ಲಾದ, ಕ್ಷಯ ಉಂಟು ಮಾಡುವುದನ್ನು ಕಾಲ, ಪ್ರಾಣಿಗಳನ್ನು ನಾನು ಸಿಂಹ, ಪಕ್ಷಿಗಳನ್ನು ನಾನು ಗರುಡ, ಪರಿಶುದ್ಧಗೊಳಿಸುವಲ್ಲಿ ನಾನು ವಾಯು, ಷಷ್ಠಧಾರಿಗಳು ನಾನು ರಾಮ, ಮೀನುಗಳು ನಾನು ಮಕರ ತಿಮಿಂಗಿಲ, ನದಿಗಳು ನಾನು ಗಂಗಾ, ಸೃಷ್ಟಿಗಳಲ್ಲಿ ಆದಿ ಅಂತ್ಯ ಮಧ್ಯ, ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ, ಎಲ್ಲ ತಾರಕೆಗಳು ನಾನು ನಿರ್ಣಾಯ ಸತ್ಯ, ಅಕ್ಷರಗಳು ನಾನು ಆ, ಸಮಾಸಗಳನ್ನು ದ್ವಂದ್ವ ಸಮಾಸ, ಸೃಷ್ಟಿಗಳು ನಾನು ಬ್ರಹ್ಮ. ಎಸ್, ಸರ್ವಭಕ್ಷಗಳನ್ನು ಮೃತ್ಯು ನಾನೇ. ಮತ್ತೆ ಹೆಂಗಸರಲ್ಲಿ ನಾನು ಫೇಮ್, ಫಾರ್ಚೂನ್, ಸ್ಪೀಚ್, ಮೆಮೊರಿ, ಇಂಟೆಲಿಜೆನ್ಸ್, ಫೇತ್ಫುಲ್ನೆಸ್ ಅಂಡ್ ಪೇಷನ್ಸ್. ಹಿಂಸಲ್ಲಿ ನಾನು ಬೃಹಸ್ತಮ, ಪೋಯಿಟ್ರಿ ನಾನು ಗಾಯತ್ರಿ. ಓಕೆ, ತಿಂಗಳಲ್ಲಿ ನಾನು ಮಾರ್ಗಶಿರ, ನವೆಂಬರ್ ಮತ್ತು ಡಿಸೆಂಬರ್. ಕಾಲದಲ್ಲಿ ಸೀಸನ್ಸ್ ಅಲ್ಲಿ ನಾನು ಸ್ಪ್ರಿಂಗ್, ಫ್ಲವರ್ ಬೇರಿಂಗ್ ಸೀಸನ್. ಚೀಟಿಂಗ್ ಅಲ್ಲಿ ನಾನು ಚೀಟ್ಸ್ ಅಲ್ಲಿ ನಾನು ಗ್ಯಾಮ್ಲಿಂಗ್, ಸ್ಪೆಂಡರ್. ಮತ್ತೆ ಸ್ಟ್ರೆಂತ್ ಅಲ್ಲಿ ನಾನು ಸ್ಟ್ರಾಂಗ್, ಡಿಸರ್ವೇಷನ್ ಅಲ್ಲಿ ನಾನು ವಾಸುದೇವ. ಪಾಂಡವರಲ್ಲಿ ನಾನು ಅರ್ಜುನ, ಸೇಜಸ್ ಅಲ್ಲಿ ನಾನು ವ್ಯಾಸ, ಥಿಂಕರ್ಸ್ ನಾನು ಉಷಾನ, ಪನಿಷ್ಮೆಂಟ್ ರಾಡ್ ಆಫ್ ಚೇಸ್ಮೆಂಟ್, ವಿಕ್ಟಿಸ್ ಅಲ್ಲಿ ಮೊರಾಲಿಟಿ, ಸೀಕ್ರೆಟ್ಸ್ ಅಲ್ಲಿ ನಾನು ಸೈಲೆನ್ಸ್, ವೈಸ್ ಅಲ್ಲಿ ನಾನು ವಿಸ್ಡಮ್. ಎಸ್, ಶ್ಲೋಕ 39. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಾಂ ಅರ್ಜುನ ನ ತತ್ ಅಸ್ತಿ ವಿನಾ ಯತ್ ಸ್ಯಾನ್ಮಯಾ ಭೂತಂ ಚರಾಚರಂ. ಅರ್ಜುನ, ಇದರಲ್ಲೇ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ. ನಾನಿಲ್ಲದ ಚರಚರಗಳು ಯಾವುದು ಇರಲು ಸಾಧ್ಯವಿಲ್ಲ. ಎಸ್, ಶ್ಲೋಕ 40. ನಾಂತೋ ಅಸ್ತಿ ಮಮ ದಿವ್ಯಾನ ವಿಭೂತಿನಾಂ ಪರಂತಪ ಏಷ ತು ದೇಶದ ಪ್ರೋಕ್ತೋ ವಿಭೂತಿರ್ವಿಸ್ತರೋ ಮಯ. ಶತ್ರುವಿಜಯನ ಅರ್ಜುನನೇ, ನನ್ನ ದೇವಿ ಅವ್ಯಕ್ತ ಕೊನೆ ಇಲ್ಲ. ನಾನು ನಿನಗೆ ಹೇಳಿದ್ರು ನನ್ನ ಅನಂತ ಶರೀರ ಒಂದು ಸುಧಾರ ಅಷ್ಟೇ. ಅಂದ್ರೆ ದೇವಿ ಹೇಳೋದು ದೈವಿ ಇದು ತುಂಬ ಉಂಟು, ಅದು ನಿಮಗೆ ಒಂದು ಸುಧಾರ ಹೇಳಿದ್ದಾರೆ. ಎಸ್, ಶ್ಲೋಕ 41. ಯದ್ಯದ್ ವಿಭೂತಿಮ ಸತ್ವಂ ಶ್ರೀಮತ್ ಊರ್ಜಿತಂ ಏವವ ತತ್ ತತ್ ಏವ ಗಚ ತ್ವಂ ಮಮ ತೇಜೋ ಅಂಶ ಸಂಭವಂ. ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿದೆ ಎಂದು ತಿಳಿ. ಕೃಷ್ಣನ ವೈಭವದ ಒಂದು ಎಸ್, ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿದೆ. ಜಸ್ಟ್ ಒಂದು ಕಿಡಿಯಿಂದ ಇಷ್ಟೆಲ್ಲ ಬಂದಿದೆ. ಆಗ ನೀವು ಎಣಿಸಿ ಎಷ್ಟು ಪೊಟೆನ್ಷಿಯಲ್ ಕೃಷ್ಣ. ತುಂಬಾ ನೋಡಿ, ಇದು ಪ್ರಳಯ ಆಗುವಾಗ ಮಾರ್ಕಂಡ ಋಷಿ ಇರ್ತಾನೆ. ಆಗ ಕೃಷ್ಣ ಎಂತ ಮಾಡುವುದು ಅಂದ್ರೆ ಅವನ ಪಾದಕ್ಕೆ ಅವನೇ ಕಚ್ ಮಾಡುವಂತ, ಬೈಟ್ ಮಾಡುವಂಥದ್ದು. ಇದು ಹೇಳ್ತಾರೆ ಡಿವೋಟೀಸ್ ಅಂದ್ರೆ ಯಾಕೆ ಅವ ಬೈಟ್ ಮಾಡುದು ಅಂದ್ರೆ, ಈಗ ಎಲ್ಲ ಭಕ್ತರಿಗೆ ಕೃಷ್ಣನ, ಶುದ್ಧ ಭಕ್ತರಿಗೆ ಕೃಷ್ಣನ ಪಾದದಲ್ಲಿ ಇಡ್ಲಿಕ್ಕೆ ಆಸೆ. ಹಾಗೆ ಕೃಷ್ಣನಿಗೆ ನನ್ನ ಪಾದದಲ್ಲಿ ಅಂತ ಎಂತ ಉಂಟ ಅಂತ. ಯಾಕಂದ್ರೆ ಒಂದು ಭಜನೆ ಉಂಟು, ನಾನಿನ್ನ ಪಾದದ ಧೂಳಾದರೂ ಚೆನ್ನ ಸ್ವೀಕರಿಸು ಎನ್ನ ಸ್ವಾಮಿ. ಹಾಗಾಗಿ ಕೃಷ್ಣನಿಗೆ ಆಗುವಂಥದ್ದು ಕ್ಯೂರಿಯಾಸಿಟಿ, ನನ್ನ ಪಾದ ಅಂತ ಎಂತ ಇರಬೇಕು, ಎಲ್ಲರಿಗೆ ನನ್ನ ಪಾದದಲ್ಲಿ ಇರ್ಲಿಕ್ಕೆ ಇಚ್ಛೆ. ಶ್ಲೋಕ 42. ಹತ್ವಾ ಭೌನೇತೇನ ಕಿಂ ಜ್ಞಾತೇಂತವ ಅರ್ಜುನ ಪೃಷ್ಠಭಾಯಾಂ ಇದಂ ಕೃಷ್ಣಂ ಏಕಾಂಶಸ್ಥಿತೋ ಜಗತ್. ಅರ್ಜುನ, ಈ ವಿವರ ಜ್ಞಾನದ ಅಗತ್ಯವನ್ನು ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಒಂದು ಅಂಶದಿಂದ ನೀವೆಣಿಸಿ ಎಷ್ಟು ಪೊಟೆನ್ಷಿಯಲ್ ಕೃಷ್ಣ, ತುಂಬಾ ಪೊಟೆನ್ಷಿಯಲ್. ಎಸ್, ಅಧ್ಯಾಯ ಸಾರಾಂಶ. ಕೃಷ್ಣ ಇಸ್ ಅನ್ನೋಮಲನ್ ಸೋರ್ಸ್ ಆಫ್ ಆಲ್ ನಮೇ ವಿದು ಸುರಾಗಣೆ ಶುದ್ಧ ಭಕ್ತಿ ಭಗವದ್ ಸಾರ ಮಚ್ಚಿತ್ತ ಮದ್ಗದ ಪ್ರಾಣ. ಅರ್ಜುನನು ಕೃಷ್ಣನು ಸರ್ವೋಚ್ಚ ಸ್ಥಾನವನ್ನು ಸ್ವೀಕರಿಸ್ತಾನೆ. ಸರ್ವಮೇತ ಋತಮನ್ಯೆ. ಶ್ರೀಕೃಷ್ಣ ತನ್ನ ವಿಭೂತಿಯನ್ನು ವಿವರಿಸ್ತಾನೆ. ದಿವ್ಯ ಈ ಆತ್ಮ ವಿಭೂತ. ಎಸ್, ಯಾವ ಪ್ರಶ್ನೆದಲ್ಲಿ ಕೇಳ್ಬೋದು. ಎಸ್, ಹರೇ ಕೃಷ್ಣ.
ಎಸ್. ಹರೇ ಕೃಷ್ಣ. ಯಾರು ಪ್ರಶ್ನೆ ಉಂಟಾ ಚಾಟಲ್ಲಿ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡ್ಬೋದು. ಹರೇ ಕೃಷ್ಣ. ದಯವಿಟ್ಟು ಕೇಳಿ ಪ್ರಶ್ನೆಯಲ್ಲಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ನಾನು ಲೀವ್ ಆಗ್ಲಾ ಪ್ರಭುಜಿ? ಆಯ್ತು ಮತ್ತೆ, ಆಯ್ತು. ಹರೇ ಕೃಷ್ಣ. ಓ ಸಾರಿ, ವಿರೂಪಾಕ್ಷ ಯಾರು ಹ್ಯಾಂಡ್ ರೈಸ್ ಮಾಡಿದ್ದು? ಸಾರಿ, ಅದು ಹೋಯ್ತು. ಎಸ್, ವಿರೂಪಾಕ್ಷ ಅವರೇ, ಎಸ್, ಅನ್ಮ್ಯೂಟ್ ಮಾಡಿ ಸರ್. ಗುರುಗಳೇ, ಇದು ವಿಭೂತಿ ಅಂದ್ರೆ ಏನು ಗುರುಗಳೇ? ಕೃಷ್ಣಂದು ಅಪ್ಯುಲೆನ್ಸ್, ಅಪ್ಯುಲೆನ್ಸ್, ಓಕೆ. ಅಪ್ಯುಲೆನ್ಸ್. ಅದನ್ನ ನಾವು ಧರಿಸೋದ್ರಿಂದ ನಮಗೆ ಭಕ್ತಿ ಜ್ಞಾನ ಎಲ್ಲ ಬರುತ್ತಂತನ ಗುರುಜಿ? ಇದು ಧರಿಸೋದ್ರಿಂದ ನಮಗೆಲ್ಲ ಭಕ್ತಿ ಜ್ಞಾನ ಬರುತ್ತಂತನ? ಹೌದು. ಅಂದ್ರೆ ತುಂಬಾ ಉಂಟು ಭಗವಂತ ಅಪ್ಯುಲೆನ್ಸ್. ಇದು ಸ್ವಲ್ಪ ಮಾತ್ರ ಕೃಷ್ಣ ಹೇಳಿದ. ಹಾ ಗುರು. ಎಸ್, ಸ್ವಲ್ಪ ಹೇಳಿದ ಅಷ್ಟೇ. ಥ್ಯಾಂಕ್ ಯು. ಎಸ್, ಸರಿ. Yes, how to overcome ego? Yes. ನೋಡಿ ಹೇಗೆ ಅಂದ್ರೆ, ಈಗೋವನ್ನು ಓವರ್ಕಮ್ ಮಾಡ್ಲಿಕ್ಕೆ ನಾವು ಕೃಷ್ಣ ಭಜನೆಯಲ್ಲಿ ತೊಡಗಬೇಕು. ಹೀಗೇಗಂದ್ರೆ ಈಗ ನಮಗೆ ಕೃಷ್ಣ ಭಜನೆ ಅವರಿಗೆ ಕೂಡ ನಮಗೆ ಈಗೋ ಉಂಟು. ಎಂತ ಈಗೋ ನಮ್ಗೆ ಇರುವಂತದ್ದು? ನಮ್ದು ಈಗೋ ಎಂತ ಅಂದ್ರೆ, ನಾವು ಕೃಷ್ಣನ ಸೇವಕರು, ನಾವು ಕೃಷ್ಣನ ಸೇವಕರು. ಅದು ಓಕೆ. ಈಗ ಪ್ರಹ್ಲಾದ್ ಮಹಾರಾಜ್ ಹೇಳುವಂಥದ್ದು, ನತೇ ವಿದು ಸ್ವಾರ್ಥಗತಿ ವಿಷ್ಣು. ಸ್ವಾರ್ಥ ಇರ್ಬೇಕಂತ ಎಂತ? ವಿಷ್ಣುವನ್ನು ಪಡೆಯಲಿಕ್ಕೆ. ಅದು ಸ್ವಾರ್ಥ ಓಕೆ, ವಿಷ್ಣುವನ್ನು ಪಡೆಯಲಿಕ್ಕೆ. ನತೇ ವಿದು ಸ್ವಾರ್ಥಗತಿ ವಿಷ್ಣು. ಅದೇ ರೀತಿ ಎಸ್, ನಾನು ಕೃಷ್ಣ, ಈಗ ಹನುಮಾನ್, ನಾನು ರಾಮನ ಸೇವಕ, ಅದು ಈಗೋ, ಅದು ಸರಿಯಾದ ಈಗೋ. ಆದ್ರೆ ತಪ್ಪು ಈಗೋ ಅಲ್ಲ, ನಾನು ಎಂಜಾಯರ್, ಇದು ತಪ್ಪು. ಹಾಗಾಗಿ ಈ ಮಾಯವಾದಿಗಳು, ನಿರಾಕಾರವಾದಿಗಳು ಹೇಳುವಂಥದ್ದು ಎಲ್ಲ ಝೀರೋ ಆಗಬೇಕು ಈಗೋ, ಇಲ್ಲ. ಹೇಗಂದ್ರೆ ಈಗ ನೋಡಿ, ಇಂದ್ರಿಯಗಳನ್ನು ನೋಡುವುದನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ, ಕೃಷ್ಣನ್ ನೋಡಿ. ಕೇಳುವುದನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಈಗ ಮಾಯವಾದಿ ನಿರಾಕಾರವಾದಿಗಳು ಎಂತ ಮಾಡುವಂಥದ್ದು? ಸೋಹಂ ಈ ರೀತಿ ಮಾಡ್ತಾರೆ ಅವರು. ಅಂದ್ರೆ ಎಲ್ಲವನ್ನು ಕಂಟ್ರೋಲ್ ಮಾಡುವಂಥದ್ದು ಇಲ್ಲ. ಅದು ಹೇಗೆ ಅಂದ್ರೆ, ನಾಯಿ ತರ ಇಂದ್ರಿಯಗಳು ಯಾವಾಗ ಚಾನ್ಸ್ ಸಿಗ್ತದ ಇಮಿಡಿಯೇಟ್ ಅದು ಅಟ್ಯಾಕ್ ಮಾಡ್ತದೆ. ಹಾಗಾಗಿ ನಾವು ಆರ್ಟಿಫಿಷಿಯಲ್ ಎಷ್ಟು ವರ್ಷ ಅದನ್ನು ಕಂಟ್ರೋಲ್ ಮಾಡ್ಬೋದು, ಸ್ವಲ್ಪ ಹೊತ್ತು ಹೀಗೆ ಹೀಗೆ ಆ ಕಂಟ್ರೋಲ್ ಆಗ ಮತ್ತೆ ಓಪನ್ ಮಾಡುವಾಗೆಲ್ಲ ಇಚ್ಛೆ ಬರ್ತದೆ. ಹಾಗಾಗಿ ಕೃಷ್ಣ ನೋಡಿ ಕೇಳುವುದು ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಸೈಲೆಂಟ್ ಇಲ್ಲ, ಕೇಳೋದು ಕೃಷ್ಣನ ಬಗ್ಗೆ ಕೇಳಿ, ಮಾತಾಡೋದು. ಒಮ್ಮೆ ಎಂತ ಆಯ್ತು ಅಂದ್ರೆ, ಅಮೆರಿಕದಲ್ಲಿ ಪ್ರಭುಪಾದ್ ಪ್ರೀಚ್ ಮಾಡುವಾಗ ಒಬ್ಬ ಪ್ರಭುಪಾದ್ ಶಿಷ್ಯ ಬಂದು ಹೇಳಿದ, ಪ್ರಭುಪಾದ್ ದೇ ಆರ್ ಡೂಯಿಂಗ್ ಮೆಡಿಟೇಷನ್, ಅವರು ಧ್ಯಾನ ಮಾಡ್ತಾರೆ. ಅವ್ರು ಹೇಳ್ತಾರೆ ನಾವು ಎಂತ ಮಾತಾಡಬಾರ್ದು, ಮೌನ ಅಂತ ಹೇಳ್ತಾರೆ. ಅವರು ಬೆಟರ್ ಮೌನ ಇರಲಿ ಅಂತ ಹೇಳಿದ್ದಾರೆ ಪ್ರಭುಪಾದ್. ಅವ್ರ ಶಿಷ್ಯಗಳು ಯಾಕೆ ಅಂದ್ರೆ ಅವರಿಗೆ ಬಾಯಿ ತೆಗೆದ್ರೆ ಬೇಡದು ಮಾತಾಡ್ತಾರೆ, ಅವರಿಗೆ ವಿಷಯ ಗೊತ್ತಿಲ್ಲ. ನಮಗೆ ಕೃಷ್ಣನ ಬಗ್ಗೆ ತುಂಬಾ ವಿಷಯ ಗೊತ್ತು, ನಾವು ಮಾತಾಡ್ಬೇಕು ಪ್ರಭುಪಾದ್ ಹೇಳ್ತಾರೆ. ಹಾಗಾಗಿ ಮಾತಾಡಿದ್ರೆ ಕೃಷ್ಣ ಬಗ್ಗೆ ಮಾತಾಡಿ, ಕಿವಿಯಿಂದ ಕೃಷ್ಣ ಬಗ್ಗೆ ಕೇಳಿ, ಮಾತಾಡೋದು ಕೃಷ್ಣ ಬಗ್ಗೆ, ತಿನ್ನೋದು ಕೃಷ್ಣ ಪ್ರಸಾದ, ಮತ್ತೆ ಮೂಗಿಯಿಂದ ಕೃಷ್ಣಗೆ ಹಾಕಿದ ಹೂವನ್ನು ಸ್ಮೆಲ್ ಮಾಡಿ, ಭಕ್ತವನ್ನು ಸ್ಪರ್ಶ ಮಾಡಿ. ಹಾಗೆ ಎಲ್ಲವನ್ನು ಭಗವಂತನಿಗೆ ನಿರ್ಬಂಧೆ, ಕೃಷ್ಣ ಸಂಬಂಧೆ, ಯುಕ್ತ ಭಯ, ಎಲ್ಲವನ್ನು ಕೃಷ್ಣನಿಗೆ ಡೌಟ್ ಮಾಡುವಂಥದ್ದು. ಹಾಗಾಗಿ ತಪ್ಪು ಫಾಲ್ಸಿಗೆ ಇರಬಾರ್ದು. ಫಾಲ್ಸಿಗೆ ಅಂತ ನಾನು ಎಂಜಾಯ್ ಹೌದು, ಆದ್ರೆ ರೈಟ್ ಈಗೋ ಈಸ್ ಓಕೆ.
ಎಸ್, ಕೃಷ್ಣ ಕಾಲನ್ನು ಕಚ್ಚಿದ ಅಂದ್ರೆ ಅವನಿಗೆ ಕ್ಯೂರಿಯಾಸಿಟಿ. ಎಲ್ಲರೂ ನೋಡಿ, ಶುದ್ಧ ಭಕ್ತರಿಗೆ ಎಲ್ಲರೂ ಕೃಷ್ಣನ ಲೋಟಸ್ ಫೀಟ್ ಅಲ್ಲಿ ಇಡ್ಲಿಕ್ಕೆ ಇಚ್ಛೆ. ಈಗ ಯಾಕಂದ್ರೆ ಇವಳು ತುಳಸಿ ಮಾರಾಣಿ, ಯಾವ ನೋಡಿ ಕೃಷ್ಣನ ಪಾದದಲ್ಲಿ ತುಳಸಿ ಇರ್ತಾಳೆ. ಅದು ಟಾಪ್ ಮೋಸ್ಟ್ ಎಂತ ಹೇಳುವಂಥದ್ದು, ಡ್ಯೂಟಿ ಸಿಗೋ ಚಾನ್ಸ್. ಹಾಗಾಗಿ ಡ್ಯೂಟೀಸ್ಗೆ ಅದು ಇಚ್ಛೆ, ಕೃಷ್ಣ ಪಾದದಲ್ಲಿ ಇರಲಿಕ್ಕೆ. ಅದಕ್ಕೆ ಕೃಷ್ಣನಿಗೆ ಆಗ್ತದೆ ನನ್ನ ಪಾದದಲ್ಲಿ ಎಂತ ಇರ್ಬೇಕಂತ, ಆ ರೀತಿ ಅವನಿಗೆ ಕ್ಯೂರಿಯಾಸಿಟಿ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ವಾಟ್ ಆಲ್ ಕೃಷ್ಣ ಲೈಕ್ಸ್? ಕೃಷ್ಣ ನಾವು ಕರೆಕ್ಟಾಗಿ, ಹೇಗೆಂದ್ರೆ ಈಗ ಜೈಲ್ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ. ಯಾಕೆ ಮಾಡುವಂಥದ್ದು? ಆಕ್ಚುಲಿ ಅವ್ರಿಗೆ ಮಾಡಲಿಕ್ಕೆ ಮನಸ್ಸಿಲ್ಲ, ಆದರೆ ಬೇಡದ ಸಿಟಿಸನ್ಸ್ ಇದ್ದಾರೆ, ಅವರಿಗೋಸ್ಕರ ಮಾಡುವಂಥದ್ದು. ಹಾಗೆ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಜೈಲಿಗೆ ಹೋಗ್ತಾರೆ ನೋಡ್ಲಿಕ್ಕೆ. ಯಾಕೆ? ಆಕ್ಚುಲಿ ಈಗ ಪ್ರೈಮ್ ಮಿನಿಸ್ಟರ್ ಜೈಲಿಗೆ ಹೋದ ಅವರು ಕೂಡ ಅಲ್ಲ. ಅದೇ ರೀತಿ ಕೃಷ್ಣ ಕೂಡ ಇಲ್ಲಿಗೆ ಬರ್ತಾನೆ, ಇದು ಜೈಲು, ಸೇಮ್ ಹಾಗೆ. ಅಂದ್ರೆ ನಮ್ಮ ಮೇಲೆ ಕೃಪೆ. ಹಾಗೆ ಕೃಷ್ಣನ ಇಚ್ಛೆ ಅಂತ ನಾವೆಲ್ಲ ಈ ಜೈಲಿನಿಂದ ವಾಪಸ್ ಅವನ ನಿಜವಾದ ಮನೆಗೆ ಬರ್ಬೇಕಂತ ಇಚ್ಛೆ. ಪ್ರೈಮ್ ಮಿನಿಸ್ಟರ್ ಕೂಡ ಇಚ್ಛೆ ಅದೇ, ಎಲ್ಲರೂ ಜೈಲಿಂದ ಬಿಡುಗಡೆಯಾಗಿ ಜೈಲು ಖಾಲಿ ಇರಬೇಕು. ಇದು ಕೃಷ್ಣನ ಇಚ್ಛೆ. ಆದರೆ ನಮಗೆ ಇದು ಮಾಡಲಿಕ್ಕೆ ನಮಗೆ ಇಚ್ಛೆ ಇಲ್ಲ, ಕೃಷ್ಣನಿಗೆ ಇಚ್ಛೆ ಉಂಟು. ಎಸ್, ವಿರೂಪಾಕ್ಷ ಹೇಳಿ ಸರ್. ಗುರುಜಿ, ಈ ತುಳಸಿ ದೇವಿಯ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ರಿ ಗುರುಜಿ. ತುಳಸಿ ದೇವಿ ಡಿವೋಟಿ, ಕೃಷ್ಣಂದು ಟಾಪ್ ಮೋಸ್ಟ್ ಡಿವೋಟಿ. ತುಳಸಿ ದೇವಿ ಟಾಪ್ ಮೋಸ್ಟ್ ಡಿವೋಟಿ ಕೃಷ್ಣನ್. ಎಸ್, ಹರೇ ಕೃಷ್ಣ. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, ಓಕೆ. ಆಗ ನಾವು ಮುಕ್ತಾಯ ಮಾಡುವ. ಕೃಷ್ಣ ಚೈತನ್ಯ. ವಂಚಕಲ್ಪತರೋ ವಿಶ್ಯ ಕೃಪಾ ಸಿಂಧು ವ್ಯವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್